ಯಾವುದು ಮುಖ್ಯ ಸಂಪತ್ತು ಅಂತ ಕೇಳಿದರೆ ನೀವೆಲ್ಲ ಹೇಳ್ತೀರಿ ಆರೋಗ್ಯವೇ ಭಾಗ್ಯ ಅಂತ. ಹೌದಲ್ಲ? ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತು ಬೇರೆ ಯಾವುದೂ ಇಲ್ಲ. ಎಷ್ಟೇ ಹಣ ಇದ್ರೂ ಕೂಡ ನಮ್ಮ ಬದುಕಿನಲ್ಲಿ ನೆಮ್ಮದಿ ಇರಬೇಕಿದ್ರೆ ಆರೋಗ್ಯ ಮುಖ್ಯ. ಆರೋಗ್ಯ ಸರಿಯಾಗಿರ್ಬೇಕಿದ್ರೆ ಅದಕ್ಕೆ ಮೂಲವಾಗಿರುವಂಥದ್ದು ಆಹಾರ. ನೋಡಿ, ವೇದಿಕೆಯ ಮುಂಭಾಗದಲ್ಲಿ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥದ್ದೆಲ್ಲ ಮೊಳಕೆ ಬರಿಸಿದ ಬೇಳೆಕಾಳುಗಳು. ನೀವು ಮತ್ತೆ ನೋಡಿ, ಹುರುಳಿ ಇದೆ, ಕಡ್ಲೆ ಇದೆ, ಬಟಾಣಿ ಇದೆ, ಎಲ್ಲ ಬೇಳೆಕಾಳುಗಳನ್ನು ಇಟ್ಟಿದ್ದಾರೆ. ಕೆಲವು ಗಿಡಗಳನ್ನು ಇಟ್ಟಿದ್ದಾರೆ, ಹಣ್ಣಿನ ಗಿಡಗಳ ಅಥವಾ ಇತರ ಔಷಧಿ ಗಿಡಗಳ, ಒಂದೆಲಗವ, ಇದೆಲ್ಲ ಇಟ್ಟಿದ್ದಾರೆ. ಇದೆಲ್ಲವೂ ನಮ್ಮ ಆಹಾರ. ಹಾಗೆ ರಂಗೋಲಿ ಹಾಕಿದ್ದಾರೆ. ಅಲ್ಲಿ ಕ್ಯಾರೆಟ್ ಇದೆ, ಬೀಟ್ರೂಟ್ ಇದೆ, ಮುಳ್ಳು ಸೌತೆ ಇದೆ, ಅದನ್ನೆಲ್ಲ ಉಪಯೋಗಿಸಿ ರಂಗೋಲಿ ಹಾಕಿದ್ದಾರೆ. ಈ ಬಣ್ಣದ ರಂಗೋಲಿ ವೇದಿಕೆಯಲ್ಲಿ ಇವತ್ತು ಇದಕ್ಕೆ ಮಾತ್ರ ಅಲ್ಲ, ಆ ಬಣ್ಣ ನಮ್ಮ ಬದುಕಿಗೆ ಬರಬೇಕು ಆ ಆಹಾರಗಳ ಮೂಲಕ. ಹಾಗಾಗಿ ನಮ್ಮ ಆಹಾರದ ಕ್ರಮ ಹೇಗಿರಬೇಕು? ಬಹಳ ಮುಖ್ಯವಾಗಿ ಬೆಳೆಯುವ ಮಕ್ಕಳು, ವಿಶೇಷವಾಗಿ ಹೆಣ್ಣು ಮಕ್ಕಳು, ಗರ್ಭಿಣಿಯರು, ಮತ್ತೆ ವಯಸ್ಸಾದವರು, ಸಣ್ಣ ಮಕ್ಕಳು, ಎಲ್ಲರ ಆಹಾರದ ಕ್ರಮ ಹೇಗಿರಬೇಕು ಅದರ ಬಗ್ಗೆ ಮಾತಾಡುವ ಮೊದಲು ಆರಂಭದಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ತಾಯಂದಿರು ಮಗುವಿನ ಆರೈಕೆ ಯಾವ ರೀತಿ ಮಾಡಬೇಕು. ತಮಗೆಲ್ಲ ಗೊತ್ತಿದೆ, ಹುಟ್ಟಿದ ಮಗುವಿಗೆ 6 ತಿಂಗಳವರೆಗೆ ತಾಯಿಯ ಹಾಲು ಮಾತ್ರ ಕೊಡಬೇಕು, ಬೇರೆ ಏನನ್ನೂ ಕೊಡೋದಕ್ಕಿಲ್ಲ. ಆದರೆ ಈಗಲೂ ಕೂಡ ನಿಮಗೆ ಆಶ್ಚರ್ಯ ಆಗ್ಬೋದು, ಕೆಲವು ತಾಯಂದಿರು 2 ತಿಂಗಳಾಗುವಾಗ, 3 ತಿಂಗಳಾಗುವಾಗಲೇ ಎದೆ ಹಾಲಿನ ಜೊತೆಗೆ ಬೇರೆ ಆಹಾರ ಕೊಡಲಿಕ್ಕೆ ಆರಂಭ ಮಾಡ್ತಾರೆ. ಇದು ಅಪಾಯ. ಇತ್ತೀಚೆಗೊಂದು ಮಗುವಿನ ಮರಣ ಆಗಿರ್ತಕ್ಕಂಥ ವರದಿ ಬಂದಿತ್ತು. ಅಲ್ಲಿ ನೋಡಿದರೆ ಆ ತಾಯಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಮಗುವಿಗೆ 2 ತಿಂಗಳಾಗುವಾಗಲೇ ಬೇರೆ ಆಹಾರ ಕೊಟ್ಟಿದ್ದಾರೆ. ಎಷ್ಟು ಅಪಾಯ ಅಂತ ಹೇಳೋದನ್ನು ಯೋಚನೆ ಮಾಡಿ. ಹಾಗಾಗಿ ಇಲ್ಲಿ ಹಿರಿಯರಿರ್ಬೋದು ಅಥವಾ ಎಲ್ಲ ಯುವಕರಿರ್ಬೋದು, ಮಕ್ಕಳಿರ್ಬೋದು, ಇವೆಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ತಿರದವರಿಗೆ ಹೇಳಬೇಕಾದ ವಿಚಾರ ಅಂತ ಹೇಳಿದರೆ, ಹುಟ್ಟಿದ ಮಗುವಿಗೆ 6 ತಿಂಗಳವರೆಗೆ ತಾಯಿಯ ಹಾಲಲ್ಲದೆ ಬೇರೆ ಏನನ್ನೂ ಕೊಡಬಾರದು. ಇದು ಮುಖ್ಯ. ಆ ನಂತರ ನೋಡಿ ಅಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಅದನ್ನು ನೋಡಿಕೊಳ್ಳಿ ಎಲ್ಲ. ಆ ನಂತರ ದ್ರವರೂಪದ ಆಹಾರ 6 ತಿಂಗಳ ನಂತರ, ಮತ್ತೆ 9 ತಿಂಗಳಾದ ನಂತರ ಸ್ವಲ್ಪ ಗಟ್ಟಿ ಆಹಾರಗಳನ್ನು ಕೊಡುವಂಥದ್ದು. ಆದರೆ ಈಗ ನಾವು ಏನು ಮಾಡ್ತಾ ಇದ್ದೇವೆ, ಮಗುವಿಗೆ 6 ತಿಂಗಳಾದ ನಂತರ ಬೇರೆ ಆಹಾರ ಕೊಡಬೇಕು, ಆವಾಗ ಪೇಟೆಯ ಡಬ್ಬವನ್ನು ತರಲಿಕ್ಕೆ ಆರಂಭ ಮಾಡ್ತೇವೆ. ಯಾರೂ ಕೂಡ ಮನೆಯಲ್ಲಿ ಆಹಾರ ತಯಾರು ಮಾಡೋದಿಲ್ಲ. ಯಾರಾದರೂ ಮಾಡ್ತೀರಾ? ರಾಗಿ, ಗೋಧಿ, ಅಕ್ಕಿ ಇದನ್ನು ಉಪಯೋಗ ಮಾಡಿಕೊಂಡು ಹಿಂದೆ ನಾವು ಮಾಡ್ತಾ ಇದ್ದ ಹಾಗೆ ಮಣ್ಣಿ ಮಾಡಿ ಮಕ್ಕಳಿಗೆ ಯಾರಾದರೂ ಕೊಡ್ತೀರಾ? ಯಾರೂ ಕೊಡೋದಿಲ್ಲ. ಯಾಕೆ? ನಮಗೆ ಪುರ್ಸೊತ್ತಿಲ್ಲ. ಡಬ್ಬದ ಆಹಾರ, ಸೆರ್ಲ್ಯಾಕ್, ಕ್ಯಾರೆಕ್ಸ್, ನೆಸ್ಟಮ್, ಬೂಸ್ಟ್ ಏನೆಲ್ಲ ಇದೆ, ಆ ಡಬ್ಬ ತಂದು ಮಗುವಿಗೆ ತಿನ್ನಿಸಲಿಕ್ಕೆ ಆರಂಭ ಮಾಡ್ತೇವೆ. ಈ ಆಹಾರ ಇದರಿಂದ ಏನಾಗ್ತದೆ, ಈ ರೀತಿಯ ಡಬ್ಬದ ಆಹಾರದಿಂದ ಮಗುವಿಗೆ ಆನಂತರ 9 ತಿಂಗಳಾದ ನಂತರ ನೀವು ಗಂಜಿ ಕೊಟ್ಟರೆ ಅದಕ್ಕೆ ಇಷ್ಟ ಆಗುವುದಿಲ್ಲ, ಅದು ರುಚಿ ಆಗುವುದಿಲ್ಲ. ಇನ್ನು 1 ವರ್ಷ ಆಯಿತು, ಸ್ವಲ್ಪ ಏನಾದರೂ ನೀರು ದೋಸೆಯೋ ಮನೆ ಆಹಾರ ಕೊಟ್ಟದ್ದು ಅದಕ್ಕೆ ಬೇಡವೇ ಬೇಡ. 2 ವರ್ಷದವರೆಗೆ ಈ ಡಬ್ಬದ ಆಹಾರವನ್ನೇ ಕೊಡ್ತೇವೆ, ಸೆರ್ಲ್ಯಾಕ್ ಕೊಡ್ತೇವೆ, ಕ್ಯಾರೆಕ್ಸ್ ಕೊಡ್ತೇವೆ. ಈಗ ಮತ್ತು ಅದಕ್ಕಿಂತ ಏನೇನೋ ಬಂದಿದೆ. ಆ ನಂತರ ಆ ಮಗು ಅಂಥದೇ ಆಹಾರ, ಸಿಹಿ ಮತ್ತು ರುಚಿ ಇರುವುದನ್ನೇ ಬಯಸ್ತದೆ ಹೊರತು ನಮ್ಮ ಮನೆ ಆಹಾರ ತಿನ್ನುವುದಕ್ಕೆ ಕೇಳುವುದಿಲ್ಲ. ಅವಾಗ ಏನು ಮಾಡ್ತೀರಿ ನೀವು? ಬಿಸ್ಕೆಟ್ ಕೊಡ್ತೀರಿ. ಮಗು ಏನೂ ತಿನ್ನೋದಿಲ್ಲ, ಒಂದು ಬಿಸ್ಕೆಟ್ ಕೊಡುವ. ಮಗು ಏನೂ ತಿನ್ನೋದಿಲ್ಲ, ಒಂದು ಚಾಕ್ಲೇಟ್ ಕೊಡುವ. ಇನ್ನು ಶಾಲೆಗೆ ಹೋಗುವ ಸಮಯದಲ್ಲಿ ಆದರೆ ಆರಂಭದಲ್ಲಿ ಏನೂ ತಿನ್ನೋದಿಲ್ಲ, ಸ್ವಲ್ಪ ಮ್ಯಾಗಿ ಮಾಡಿ ಕೊಡುವ. ಶಾಲೆಗೆ ಬರುವಾಗ ಏನೂ ತಿನ್ನೋದಿಲ್ಲ, ಸ್ವಲ್ಪ ಮ್ಯಾಗಿ ಮಾಡಿಡುವ. ನೂಡಲ್ಸ್, ಮ್ಯಾಗಿ, ಬಿಸ್ಕೆಟ್, ಚಾಕ್ಲೇಟ್, ಇದರಿಂದಾಗಿ ಮಗುವಿಗೆ ಹಸಿವು ಕಡಿಮೆ ಆಗ್ತಾ ಹೋಗ್ತದೆ. ಕೆಲವೆಲ್ಲ ಸತ್ವಗಳು ಜಾಸ್ತಿ ಸಿಗ್ತವೆ, ಆದರೆ ಬೇಕಾದ ಎಲ್ಲ ಪೋಷಕಾಂಶ ಸಿಗುವುದಿಲ್ಲ. ಕೆಲವು ಮಕ್ಕಳು ವಿಪರೀತ ದಪ್ಪ ಆಗ್ತಾ ಹೋಗ್ತಾರೆ, ಕೊಬ್ಬಿನಂಶ ಜಾಸ್ತಿ ಇರುವುದರಿಂದ. ಇದು ಅಪಾಯ. ಪ್ರಾಯಕ್ಕಿಂತ ಜಾಸ್ತಿ ಬೆಳವಣಿಗೆ, ದೇಹದ ತೂಕ ಜಾಸ್ತಿ ಆಗುವಂಥದ್ದು. ಕೆಲವರು ಮಕ್ಕಳು ಎದುರಿಸಿ ಬಿಡ್ತಾರೆ, ತುಂಬ ಸುಸ್ತಾಗ್ತದೆ ಅವರಿಗೆ. ಆದ್ದರಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ನೀವು ನೆನಪಿಟ್ಟುಕೊಳ್ಳಿ, ಮನೆಯ ಆಹಾರವನ್ನೇ ಕೊಟ್ಟಾಗ ಮುಂದೆ ಅವರು ದೊಡ್ಡವರಾದಾಗ ಕೂಡ ನಮ್ಮ ಮನೆಯ ಆಹಾರವನ್ನೇ ಇಷ್ಟಪಡ್ತಾರೆ. ಇದು ಒಂದು ಮಕ್ಕಳ ಬೆಳವಣಿಗೆ.
ಕೂಡ ಗರ್ಭಿಣಿ ಆರೈಕೆ ಬಗ್ಗೆ ನಮ್ಮಲ್ಲಿ ಸರಿಯಾದ ತಿಳುವಳಿಕೆ ಇಲ್ಲ. ಏನು ಗರ್ಭಿಣಿ ಆದ ಕೂಡಲೇ ಡಾಕ್ಟರ್ಗೆ ಹೋಗಬೇಕು, ಡಾಕ್ಟರ್ ಕೊಟ್ಟ ಟಾನಿಕ್ ಮಾತ್ರೆಗಳನ್ನು ತಿನ್ನಬೇಕು, ಅದರ ಮೂಲಕವೇ ನಮ್ಮ ಆರೋಗ್ಯ ಉಳಿಸಿಕೊಳ್ಬೇಕು ಅನ್ನುವಂಥದ್ದು. ನಿಜವಾಗಿ ಆದರೆ ಗರ್ಭಿಣಿ ಆದ ಕೂಡಲೇ ಆಹಾರದ ಬಗ್ಗೆ ನಾವು ಎಚ್ಚರ ವಹಿಸಬೇಕು. ಯಾವೆಲ್ಲ ಆಹಾರ ಸೇವನೆ ಮಾಡಬೇಕಾಗುವಂಥ ತಿಳುವಳಿಕೆ ನಮಗೆ ಇರಬೇಕು. ಆಹಾರದಲ್ಲಿ 5 ಆಹಾರ ವಸ್ತುಗಳನ್ನು ನೆನಪಿಟ್ಟುಕೊಳ್ಳಿ. ಒಂದನೇದು ಧಾನ್ಯ. ಧಾನ್ಯ ಅಂತ ಹೇಳಿದ್ರೆ ಅಕ್ಕಿ, ರಾಗಿ, ಗೋಧಿ, ಜೋಳ ಇದೆಲ್ಲವೂ ಬರ್ತದೆ. ಆದರೆ ನಾವು ಯಾವುದು ಉಪಯೋಗ ಮಾಡ್ತೇವೆ? ಅಕ್ಕಿ ಮಾತ್ರ. ಹೌದಲ್ಲ? ಅಪರೂಪಕ್ಕೆ ಒಂದು ಸಾರಿ ಎಲ್ಲೋ ಗೋಧಿ ಚಪಾತಿ ಮಾಡುವವರಿರ್ಬೋದು, ಚಪಾತಿ ಮಾತ್ರ, ಬೇರೆ ಯಾವುದು ಮಾಡೋದಿಲ್ಲ. ಗೋಧಿ ದೋಸೆ ಮಾಡುವವರಿಲ್ಲ, ಗೋಧಿ ರೊಟ್ಟಿ ಮಾಡುವವರಿಲ್ಲ. ರಾಗಿ ಅಂತೂ ನಮಗೆ ಅದು ಬೇಡ ಬೇಡ, ಅದು ಬಡವರ ಆಹಾರ ಅಂತ ಆಗಿಬಿಟ್ಟಿದೆ. ಹಿಂದೆಲ್ಲ ನಮ್ಮ ಊರಲ್ಲಿ ಕೂಡ ರಾಗಿ ಉಪಯೋಗ ಮಾಡ್ತಾ ಇದ್ರು. ಯಾಕೆ? ಅವಾಗ ಅಕ್ಕಿ ಸಿಗ್ತಾ ಇರಲಿಲ್ಲ, ಬಡತನ ಇತ್ತು, ಹಾಗಾಗಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ರಾಗಿ ಅತ್ಯಂತ ಒಂದು ಒಳ್ಳೆಯ ಆಹಾರ. ಬರೇ ಅಕ್ಕಿ ತಿಂದರೆ ನಮಗೆ ಬೇಕಾದ ಎಲ್ಲ ಪೋಷಕಾಂಶ ಸಿಗುವುದಿಲ್ಲ. ಹಾಗಾಗಿ ಬರೇ ದೋಸೆ, ಇಡ್ಲಿ, ಕಡುಬು, ರೊಟ್ಟಿ ಅಂತೇಳಿ ಅಕ್ಕಿ ಮಾತ್ರ ಅಲ್ಲ, ವಾರದಲ್ಲಿ 2-3 ದಿವಸ ಆದರೂ ಗೋಧಿ ದೋಸೆಯೋ ಗೋಧಿ ಚಪಾತಿಯೋ ಮಾಡಿ, ರಾಗಿ ರೊಟ್ಟಿ ಮಾಡಿ, ರಾಗಿ ದೋಸೆ ಮಾಡಿ. ಬರೇ ರಾಗಿ ಇಷ್ಟ ಆಗದಿದ್ರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿಕೊಳ್ಳಿ. ಒಗ್ಗರಣೆ ಸೊಪ್ಪು, ಕಾಯಿ ಮೆಣಸು, ನೀರುಳ್ಳಿ ಹಾಕಿ ದೋಸೆ ಮಾಡಿದರೆ ಎಲ್ರಿಗೂ ಇಷ್ಟ ಆಗ್ತದೆ. ಈ ರೀತಿ ಧಾನ್ಯ. ಎರಡನೇದು ಬೇಳೆಕಾಳುಗಳು. ಹುರುಳಿ, ಹೆಸರು, ಕಡಲೆ, ಬಟಾಣಿ, ಅವರೆ, ಇದನ್ನೆಲ್ಲ ನಾವು ಎಲ್ಲಿ ಉಪಯೋಗ ಮಾಡ್ತೇವೆ? ಹುರುಳಿ ಅಂತ ಈಗ ಇನ್ನೂ ಇಲ್ಲ. ಯಾರಾದರೂ ಮಾಡ್ತೀರಾ ಹುರುಳಿ ಸಾರು, ಹುರುಳಿ ಪಲ್ಯ? ಖಂಡಿತ ಇಲ್ಲ. ಯಾಕೆ? ಅದೆಲ್ಲ ಅಗತ್ಯ ಇಲ್ಲ. ಯಾರಾದರೂ ಬೇಯಿಸಿಕೊಂಡು ಕೂತ್ಕೊಳ್ಳೋದು. ಅಪರೂಪಕ್ಕೆ ಹೆಸರು, ಕಡಲೆಯ ಮಾಡ್ತೇವೆ, ಚೆನ್ನಾಗಿ ಬೇಯಿಸ್ತೇವೆ. ಬೇಯಿಸಿದ ನಂತರ ಅದರ ನೀರನ್ನು ಹೊರಗೆ ಚೆಲ್ತೇವೆ, ಕಾಳನ್ನು ಮಾತ್ರ ಉಪಯೋಗ ಮಾಡ್ತೇವೆ. ನಮ್ಮ ಕಾರ್ಯಕ್ರಮಕ್ಕೆ ಉಳ್ಳಾಲ ನಗರಸಭೆಯ ಆಯುಕ್ತರಾಗಿರುವಂಥ ವಾಣಿ ಅವರು ಆಗಮಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಹಾಗಾಗಿ ಬೇಳೆಕಾಳುಗಳನ್ನು ಮೊಳಕೆ ಬರಿಸಿ ಉಪಯೋಗ ಮಾಡಿ, ಬೆಂದ ನಂತರ ಅದರ ನೀರನ್ನು ವೇಸ್ಟ್ ಮಾಡಬೇಡಿ. ಈಗ ದನಕರುಗಳು ಇಲ್ಲ, ಹೊರಗೆ ಬಿಸಾಡೋದು, ಚೆಲ್ಲೋದು ಮಾತ್ರ. ಬೆಂದ ನಂತರ ಅದರಲ್ಲಿರುವ ಸತ್ವ ಆ ನೀರಿಗೆ ಬರ್ತದೆ. ಕಡಲೆ ನೀರಾದರೂ ರಸ ಅದಕ್ಕೆ ಸಾರು ಮಾಡಿ ಒಗ್ಗರಣೆ ಕೊಟ್ಟು, ಹುರುಳಿ ಸಾರು ಒಳ್ಳೆದಾಗ್ತದೆ, ಬಹಳ ರುಚಿ ಇರ್ತದೆ. ಹಿಂದೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಬೇಸಾಯ ಇದ್ದ ಮನೆಗಳಿದ್ದವರಿಗೆ ಕೋಣಗಳಿಗೆ, ಎತ್ತುಗಳಿಗೆ ಹುರುಳಿ ಬೇಯಿಸಿದ್ರೆ ಅದರ ರಸ ನಮಗೆ ಸಾರು ಬಹಳ ರುಚಿಯಾಗಿರ್ತಿತ್ತು. ಈಗ ನಮಗದು ಬೇಡ, ನಾವು ಅನುಕೂಲ ಜಾಸ್ತಿ ಆಗಿಬಿಟ್ಟಿದೆ. ಆ ರೀತಿ ಬೇಳೆಕಾಳು ಉಪಯೋಗ ಮೊಳಕೆ ಬರಿಸುವುದು ಯಾಕೆ ಅಂತ ಕೇಳಿದರೆ, ಕಬ್ಬಿಣಾಂಶ ಸಮೃದ್ಧವಾಗಿ ಬೇಳೆಕಾಳುಗಳಲ್ಲಿ ಇರ್ತದೆ. ಮೊಳಕೆ ಬರಿಸಿದಾಗ ವಿಟಮಿನ್ ಇ ಅನ್ನುವಂಥ ಒಂದು ಅಂಶ ನಮಗೆ ಹೆಚ್ಚು ಸಿಗ್ತದೆ. ಇದು ಮಹಿಳೆಯರಿಗೆ ಬೇಕಾಗುವಂಥದ್ದು ವಿಟಮಿನ್ ಇ. ಗರ್ಭಕೋಶದ ಆರೋಗ್ಯಕ್ಕೆ ಬಹಳ ಪ್ರಾಮುಖ್ಯವಾಗಿರುವಂಥದ್ದು ವಿಟಮಿನ್ ಇ. ಹಾಗಾಗಿ ಮೊಳಕೆ ಬರಿಸಿದನ್ನು ಉಪಯೋಗ ಮಾಡಿ. ಮತ್ತೆ 3ನೇ ಆಹಾರ ವಸ್ತು ಅಂತ ಹೇಳಿದ್ರೆ ಸೊಪ್ಪು, ತರಕಾರಿ. ಬಹುಶಃ ಪೇಟೆಯಲ್ಲಿದ್ದವರು ನೀವೆಲ್ಲ ಪೇಟೆಯಲ್ಲಿ ಸಿಗುವಂಥ ಪಾಲಕ್, ಪುದೀನ, ಮೆಂತೆ, ಸಬ್ಬಸಿಗೆ, ಕೊತ್ತಂಬರಿ ಸೊಪ್ಪೆಲ್ಲ ಉಪಯೋಗ ಮಾಡ್ತೀವಿ. ಆದರೆ ನಮ್ಮ ಮನೆಯಲ್ಲಿ ನಾವು ಎಷ್ಟು ಬೆಳೀತೇವೆ, ಎಷ್ಟು ಪ್ರಯತ್ನ ಮಾಡಿದ್ದೇವೆ ಬೆಳೀಲಿಕ್ಕೆ, ಎಷ್ಟು ಉಪಯೋಗ ಮಾಡ್ತೇವೆ, ಇದು ಬಹಳ ಮುಖ್ಯ. ಯಾಕೆಂತ ಹೇಳಿದರೆ ಪೇಟೆಯಲ್ಲಿ ಬರುವಂಥದ್ದು ಎಲ್ಲವೂ ಕೂಡ ಕೆಮಿಕಲ್, ರಾಸಾಯನಿಕ ಬಳಕೆ ಮಾಡಿ ಬೆಳೆಸಿರುವಂಥದ್ದು. ಅದರಲ್ಲಿ ಹೆಚ್ಚು ಪೋಷಕಾಂಶ ಸಿಗುವುದಿಲ್ಲ. ನಮ್ಮಲ್ಲೇ ಇರ್ತಕ್ಕಂಥ ಬಸಳೆ ಸೊಪ್ಪು, ನುಗ್ಗೆ ಸೊಪ್ಪು, ಅರಿವೆ ಸೊಪ್ಪು, ಒಂದೆಲಗ, ತಿಮರೆ, ಈ ರೀತಿಯ ಸೊಪ್ಪುಗಳನ್ನು ಬಳಕೆ ಮಾಡಿ ಉಪಯೋಗ ಮಾಡಿ. ಬಸಳೆ ನೆಡೋದಕ್ಕೆ ಕಷ್ಟ ಇಲ್ಲ. ನಿಮ್ಮಲ್ಲಿ ಹಳೆಯ ಗೋಣಿಗಳಿದ್ರೆ ಅದರಲ್ಲಿ ಮಣ್ಣ ಹಾಕಿ ನೀವು ತಿಮರೆ ನೆಟ್ಟರೆ ಬಹಳ ಚೆನ್ನಾಗಿ ಬೆಳೀತದೆ. ಅದಕ್ಕೆ ಯಾವ ಗೊಬ್ಬರವೂ ಬೇಡ, ನೀರು ಹಾಕಿದರೆ ಸಾಕು, ನೆರಳಿದ್ರೆ ಸಾಕು. ಈ ತಿಮರೆ ಅಥವಾ ಒಂದೆಲಗದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ನಮ್ಮ ನೆನಪಿನ ಶಕ್ತಿಗೆ ಅತ್ಯುತ್ತಮವಾದ ಒಂದು ಔಷಧಿ. ಅದರಷ್ಟು ಒಳ್ಳೆಯ ಔಷಧಿ ಬೇರೆ ಯಾವುದಿಲ್ಲ. ನಮ್ಮ ಆಯುರ್ವೇದಿಕ ವೈದ್ಯರಲ್ಲಿ ಹೇಳಿದರೆ ಅವ್ರು ಹೇಳ್ತಾರೆ, ಬ್ರಾಹ್ಮಿ ತೈಲ, ಬ್ರಾಹ್ಮಿ ಲೇಹ, ಇದು ಬಹಳ ಒಳ್ಳೆಯದು ಅಂತ ಹೇಳಿ. ಅದನ್ನು ಅವ್ರು ಏನಾದರೂ ಹೇಳಿದರೆ ನಾಳೆ ಮೆಡಿಕಲ್ ಶಾಪಿಗೆ ಓಡ್ತೇವೆ, ನಾವು ಬ್ರಾಹ್ಮಿ ಲೇಹ ತೆಗೊಳ್ಳುವ ಅಂತ. ಆದರೆ ನಮ್ಮಲ್ಲಿ ತಿಮರೆ ಮಾಡಲಿಕ್ಕೆ ನಮಗೆ ಬೇಡ. ಮತ್ತೊಂದು ವಿಶೇಷ ಏನು ಹೇಳಿದರೆ, ತಿಮರೆ ನೀವು ತಂದರೆ ನಿಮ್ಮ ಮನೆಯಲ್ಲಿ ಬೆಳೆಸಿದರೆ ಅದನ್ನು ಚಟ್ನಿ ಮಾಡಿ ಉಪಯೋಗ ಮಾಡ್ತೀರಿ, ಬೇಯಿಸುವುದಿಲ್ಲ, ಅದರ ಸತ್ವ ನಷ್ಟ ಆಗೋದಿಲ್ಲ, ಹಸಿಯೇ ಉಪಯೋಗ ಮಾಡ್ತೇವೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಈಗ ಕೆಲವು ತಾಯಿಯಂದಿರು ಮಕ್ಕಳಿಗೆ ಕೊಡ್ತಾರೆ, ಇವತ್ತು 1 ಎಲೆ, ನಾಳೆ 2, ನಾಡ್ದು 3, ಒಟ್ಟು 48 ಎಲೆ ಕೊಟ್ಟು ಬಿಟ್ಟರೆ ಮಗುವಿನ ಮೆದುಳಿನ ಬೆಳವಣಿಗೆ ಒಳ್ಳೆಯದಾಗ್ತದೆ ಅಂತ. ಹಾಗೆ ಪ್ರಯೋಜನ ಇಲ್ಲ. ಅದು ನಿತ್ಯ ಆಹಾರದಲ್ಲಿ ಬೇಕು. ಮತ್ತೆ ಮೆದುಳು ಹಾಗೆ ಬೆಳವಣಿಗೆ ಆಗುವುದೂ ಇಲ್ಲ. ಅದಕ್ಕೊಂದು ಲೆಕ್ಕ ಇದೆ. ನೀವು ಒಂದು ಇಂತಿಷ್ಟೇ ವಯಸ್ಸು 2.5 ವರ್ಷ
ಪ್ರಾಯದ ಮೊದಲು ಬೆಳವಣಿಗೆ ಆಗುವಂಥದ್ದು. ಜ್ಞಾಪಕ ಶಕ್ತಿಗೆ ಮೆದುಳು ಈ ಬ್ರಾಹ್ಮಿ ಅಥವಾ ತಿಮರೆ ಒಂದೆಲಗ ತಗೊಳ್ಬೇಕು. ಹಾಗೆ ಕಬ್ಬಿಣಾಂಶ ಇರ್ತಕ್ಕಂಥದ್ದು ಎಲ್ಲ ಸೊಪ್ಪು ತರಕಾರಿ ಕೂಡ. ನಿಮಗೆ ಒಂದು ನೆನಪು ಮಾಡ್ತೇನೆ ನಾನು, ನಮ್ಮ ಹಿರಿಯರು ಒಂದು ಸಂಪ್ರದಾಯ ಮಾಡಿದ್ದಾರೆ. ನಮ್ಮ ಹಿಂದೂಗಳಲ್ಲಿ, ಮುಸ್ಲಿಮನಲ್ಲಿ ಅದಿಲ್ಲ, ಸೀಮಂತ ಮಾಡುವಂಥ ಒಂದು ಕ್ರಮ ಇದೆ. ಸೀಮಂತ ಮಾಡುವಾಗ ಎಲ್ಲ ಎಲೆಯಲ್ಲಿ ಬಡಿಸ್ತೀರಲ್ಲ, ಅದರ ತುದಿಗೆ ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ಬಡಿಸ್ತೀರಿ. ಯಾಕೆ ನೋಡಿ, ನಮ್ಮ ಹಿರಿಯರಿಗೂ ಗೊತ್ತಿತ್ತು ಗರ್ಭಿಣಿಗೆ ನುಗ್ಗೆ ಸೊಪ್ಪು ಬೇಕು ಅಂತೇಳಿ. ಆದರೆ ಅಲ್ಲಿ ಅವತ್ತು ತಿನ್ನುವುದಿಲ್ಲ, ಅದು ಶಾಸ್ತ್ರಕ್ಕೆ ಬಡಿಸುವುದು, ಶಾಸ್ತ್ರ ಎಲೆಯಲ್ಲೇ ಹೋಗ್ತದೆ ಮತ್ತೆ. ಆದರೆ ಒಂದು ದಿವಸ ಬಡಿಸುವಂಥದ್ದಲ್ಲ ಅದು. ಅತಿ ಸಮೃದ್ಧವಾಗಿ ಕಬ್ಬಿಣಾಂಶ ಸಿಗಬೇಕಿದ್ರೆ ಗರ್ಭಿಣಿಯರಿಗೆ ನುಗ್ಗೆ ಸೊಪ್ಪು ಮಾಡಿಕೊಡಬೇಕು, ಅರಿವೆ ಸೊಪ್ಪು ಮಾಡಿಕೊಡಬೇಕು. ಬಸಳೆ ಯಾರು ಉಪಯೋಗ ಮಾಡ್ತಾರೆ? ಯಾರು ನೆಡುವುದೂ ಇಲ್ಲ, ನೆಟ್ಟರು ಕೂಡ ಅದನ್ನು ತಿನ್ನುವವರಿಗೆ ಗ್ಯಾಸ್ಟ್ರಿಕ್ ಆಗ್ತದೆ ಅಂತೆ ಕೆಲವರಿಗೆ. ಏನೂ ಬೇಡ. ನಮ್ಮ ಅಂಗನವಾಡಿ ಶಿಕ್ಷಕರು ಪೌಷ್ಟಿಕಾಹಾರ ದಿನ ಅಂತ ಮಾಡಿದಾಗ ಆ ಬಸಳೆ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅಕ್ಕಿ ಹಿಟ್ಟಲ್ಲಿ ಮುಳುಗಿಸಿ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿ ಪೋಡಿ ಮಾಡ್ತಾರೆ. ಅದು ಭಾರಿ ರುಚಿ ಇತ್ತು ಅಂತ ಹೇಳ್ತಾರೆ ಮನೆಯಲ್ಲಿ ಹೋಗಿ. ನಾವು ಮಾಡೋದಿಲ್ಲ. ಈ ರೀತಿಯ ಪ್ರಯತ್ನವನ್ನು ಮಾಡಬಹುದು. ಪದಾರ್ಥ ತಿನ್ನುವವರು ಇಲ್ಲ ಅಂತಾದರೆ ಪೋಡಿ ಅದು ಮಾಡಿ, ಅದು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಸ್ವಲ್ಪ ಪೋಷಕಾಂಶ ನಷ್ಟ ಆಗ್ತದೆ, ಆದರೂ ತೊಂದರೆ ಇಲ್ಲ, ಸ್ವಲ್ಪ ಆದರೂ ಸಿಗ್ಬೋದಲ್ಲ. ತಿನ್ನದೇ ಇರುವುದಕ್ಕಿಂತ ಹೀಗೆ ತಿನ್ನೋದಾದ್ರೂ ಒಳ್ಳೆಯದು ಅಂತೇಳಿ. ಹಾಗಾಗಿ ಸೊಪ್ಪು ತರಕಾರಿ ವಾಹನದಲ್ಲಿ ಒಂದು 3 ದಿವಸ ಆದರೂ ಇರಲೇಬೇಕು. ನಮ್ಮಲ್ಲಿ ಸಾಮಾನ್ಯವಾಗಿ ಈಗೆಲ್ಲ ಮೀನು ಬರಲಿಕ್ಕೆ ಆರಂಭ ಆಯಿತು. ಮೀನು ಯಾವಾಗ ಬರ್ತದೆ ಅಂತ ನಾವು ದಿನ ನೋಡ್ತಾ ಇರ್ತೇವೆ. ಮೀನು ಬಂತ ಮತ್ತೆ ಅದು ಬಿಟ್ಟರೆ ಬೇರೆ ಯಾವುದು ಆಗೋದೇ ಇಲ್ಲ ನಮ್ಮಲ್ಲಿ. ಮಧ್ಯಾಹ್ನ ನೀರು ತಿಳ್ಕೊಳ್ತೀರಿ, ಪದಾರ್ಥ ಮಾಡಿರ್ತೀರಿ, ರಾತ್ರಿಗೂ ಅದುವೇ. ಮರುದಿವಸ ಬೆಳಿಗ್ಗೆ ನೀವು ಮಾತಾಡಬೇಕು, ಹೆಂಗಸರು ಮಾತಾಡೋದು ಕೇಳಬೇಕು. ಏನು ತಿಂಡಿ ಮಾಡಿದ್ದೀರಿ? ಕಡುಬು ಮಾಡಿದ್ದೀರಿ. ಏನಿತ್ತು ಪದಾರ್ಥ? ನಿನ್ನೆ ಮೀನಿದ್ದೀರಿ. ಮಧ್ಯಾಹ್ನಕ್ಕೂ ರಾತ್ರಿಗೂ ಮರುದಿವಸ ಬೆಳಿಗ್ಗೆಗೂ ಅದೇ ಮೀನೇ. ತಿನ್ನಬಾರ್ದು ಅಂತಲ್ಲ, ಮೀನು ತಿನ್ನಬೇಕು. ಆದರೆ ಮಾಂಸಾಹಾರ ಅತೀ ಜಾಸ್ತಿ ಮಾಡುವುದರಿಂದ ಕೆಲವೆಲ್ಲ ಸಮಸ್ಯೆಗಳು ಬರ್ತವೆ. ಹೆಚ್ಚಾಗಿ ಬರುವಂಥದ್ದು ಮೂಲವ್ಯಾಧಿಯ ಸಮಸ್ಯೆ. ಯಾರು ಹೆಚ್ಚು ಹುಳಿ, ಖಾರ ಮತ್ತು ಮಾಂಸಾಹಾರ ಸೇವನೆ ಮಾಡ್ತಾರೋ ಅವರಿಗೆ ಮೂಲವ್ಯಾಧಿಯ ಸಮಸ್ಯೆ ಬರ್ತದೆ. ಸಸ್ಯಾಹಾರಿಗಳಲ್ಲಿ ಮೂಲವ್ಯಾಧಿಯ ಸಮಸ್ಯೆ ಕಡಿಮೆ. ಅದರಲ್ಲಿ ನಾರಿನಾಂಶ ಇರ್ತದೆ, ಮಲವಿಸರ್ಜನೆ ಸರಾಗ ಆಗ್ತದೆ, ಏನೂ ತೊಂದರೆ ಆಗೋದಿಲ್ಲ. ಹಾಗಾಗಿ ಮಾಂಸಾಹಾರಿಗಳಾದ ನಾವು ಮೀನು ಮಾಂಸದ ಜೊತೆಗೆ ಸೊಪ್ಪು ತರಕಾರಿ ಮಾಡಿ, ಬೇಳೆಕಾಳು ಮಾಡಿ, ಹಾಗೆ ನಾರು ಇರ್ತಕ್ಕಂಥ ತರಕಾರಿಗಳನ್ನು ಮಾಡಿ, ಇದು ಬಹಳ ಅಗತ್ಯ. ಮತ್ತೆ 4ನೇ ಆಹಾರ ವಸ್ತು ಅಂತ ಹೇಳಿದರೆ ಹಾಲು ಮತ್ತು ಮೊಸರು. ಎಷ್ಟು ಜನ ಹಾಲು ಕುಡಿತಾರೆ? ಈಗ ಶಾಲಾ ಮಕ್ಕಳಿಗೆಲ್ಲ ಶಾಲೆಯಲ್ಲಿ ಹಾಲು ಕೊಡ್ತಾರೆ. ನಿಮ್ಮ ಮಕ್ಕಳಲ್ಲಿ ಕೇಳಿ ನೋಡಿ, ಕೆಲವು ಮಕ್ಕಳು ಕುಡಿಯೋದೇ ಇಲ್ಲ, ಹೈಸ್ಕೂಲ್ ವಿದ್ಯಾರ್ಥಿಗಳು. ಯಾಕೆ? ಅವರಿಗೆಲ್ಲ ಸ್ವಲ್ಪ ಮನಸ್ಸಿಗೆ ಬಂದಿರ್ತದೆ, ನಾನೀಗ ದೊಡ್ಡದಾಗಿದ್ದೇನೆ, ಇನ್ನು ಮೀಸೆ ಬರಲಿಕ್ಕಾಯ್ತು. ಹಾಲು ಕುಡಿಯೋದು ಯಾರು? ಸಣ್ಣ ಮಕ್ಕಳು. ನಾನು ಹಾಲು ಕುಡಿಯುವಂಥದ್ದಲ್ಲ. ಒಂದು ನೆನಪಿಟ್ಟುಕೊಳ್ಳಿ, ಹಾಲು ಬರೀ ಮಕ್ಕಳಿಗಲ್ಲ, 99 ವರ್ಷ ಆದ ಅಜ್ಜ ಇದ್ರೂ ಕುಡಿಬೇಕು. ಯಾಕೆ? ಕ್ಯಾಲ್ಸಿಯಂ ನಮಗೆ ಜಾಸ್ತಿ ಹಾಲಿನಲ್ಲಿ ಸಿಗ್ತದೆ. ಸಿಕ್ಕಿದ್ರೆ ಮಾತ್ರ ನಮ್ಮ ಎಲುಬು ಗಟ್ಟಿಯಾಗ್ತದೆ. ಎಲುಬು ಗಟ್ಟಿಯಾದರೆ ಮಾತ್ರ ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡಬಹುದು. ಇಲ್ಲದಿದ್ದರೆ 35 ವರ್ಷ ಆದವರೆಲ್ಲ ಸೊಂಟ ನೋವುದ ಕೈ ಹಿಡಿತಾರೆ, ಗಂಟು ನೋವುದ ಡಾಕ್ಟರಲ್ಲಿ ಹೋಗ್ತಾರೆ. ಅದಕ್ಕೆ ಕಾರಣ ಏನಂತ ಹೇಳಿದರೆ ಎಲುಬು ಗಟ್ಟಿಯಾಗಿ ಬೆಳವಣಿಗೆ ಆಗೋದಕ್ಕೆ ಬೇಕಾಗುವಂಥ ಕ್ಯಾಲ್ಸಿಯಂ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಹಾಲು, ಮೊಸರು. ಮತ್ತೆ 5ನೇ ಆಹಾರ ವಸ್ತು ಯಾವುದಂತ ಕೇಳಿದರೆ ಹಣ್ಣು. ಯಾವ ಹಣ್ಣು? ಯಾವ ಹಣ್ಣು ಅಂತ ಕೇಳಿದರೆ ಈಗೆಲ್ಲ ಹೇಳುವಂಥದ್ದೇ ಆ್ಯಪಲ್ ತಿನ್ಬೇಕಂತೆ. ಆ್ಯಪಲ್ ತಿಂದರೆ ಕಾಯಿಲೆ ಬರುವುದಿಲ್ಲಂತೆ. ಮೊನ್ನೆ ಸೆಪ್ಟೆಂಬರ್ 1 4ನೇ ತಾರೀಕು ನನ್ನ ಮಗಳು ಒಂದು ಮೆಸೇಜ್ ಕಳಿಸಿದ್ದಾಳೆ. ಆ್ಯಪಲ್ ತಿಂದರೆ ಡಾಕ್ಟರ್ ದೂರ ಇರ್ಬೋದು ಅಂತಿದೆಯಲ್ಲ, ಹಾಗೆ ಡಾಕ್ಟರ್ ಹೆಂಡತಿ ಏನು ಮಾಡಬೇಕು? ಇದು ತಮಾಷೆ. ಒಂದು ನೆನಪಿಟ್ಟುಕೊಳ್ಳಿ, ಆ್ಯಪಲ್ ತಿನ್ನಬೇಕು ಅಂತ ಏನೂ ಇಲ್ಲ. ದಿನ ಒಂದು ಬಾಳೆಹಣ್ಣು ತಿನ್ನಬೇಕು. ಎಲ್ಲ ಹಣ್ಣುಗಳಲ್ಲಿ ಇರುವುದಕ್ಕಿಂತ ಹೆಚ್ಚು ಎಲ್ಲ ಪೋಷಕಾಂಶಗಳಿರುವಂಥದ್ದು ಬಾಳೆಹಣ್ಣಲ್ಲಿ. ಮತ್ತು ಇದು ನಮಗೆ ಸುಲಭ, ಖರ್ಚು ಕಡಿಮೆ. ಮನೆಯಲ್ಲಿ 5-6 ಜನ ಇದ್ದರೆ 5-6 ಬಾಳೆಹಣ್ಣು ತರಬಹುದು. ದಿನ ಊಟ ಆದ ನಂತರ ಒಂದು ಬಾಳೆಹಣ್ಣು ತಿನ್ನಬೇಕು. ಅದರ ಜೊತೆಗೆ ಪಪ್ಪಾಯಿ ಹಣ್ಣು. ನಮ್ಮ ಮನೆ ಹತ್ತಿರ ಪಪ್ಪಾಯಿ ಗಿಡ ಮಾಡಬಹುದು, ಕಷ್ಟ ಇಲ್ಲ. ಸ್ವಲ್ಪ ಸ್ಥಳ ಇದ್ದರೆ ಸಾಕು, ನೀವು ಗೋಣಿಯಲ್ಲಿ ಹಾಕಿದ್ರು ಪಪ್ಪಾಯಿ ಗಿಡ ಆಗ್ತದೆ, ಪಪ್ಪಾಯಿ ಆಗ್ತದೆ. ಕೆಲವು ಮನೆಗಳಲ್ಲಿ ಪಪ್ಪಾಯಿ ಗಿಡ ಇರ್ತದೆ, ಪಪ್ಪಾಯಿ ಆಗ್ತದೆ, ಹಣ್ಣು ಆಗ್ತದೆ. ಮನೆಯವರು ತಿನ್ನುವುದಿಲ್ಲ, ಕಾಗೆ ತಿಂತಾರೆ. ನೀವು ಬೇಕಿದ್ರೆ ನೋಡಿ, ಕಾಗೆ ತಿಂದು ಹೋಗ್ತದೆ. ಅದರ ಕಣ್ಣು ಬಹಳ ಚೆನ್ನಾಗಿರ್ತದೆ. ಯಾಕೆ ನಮಗೆ ಪಪ್ಪಾಯಿ ಬೇಕು ಅಂತ ಹೇಳಿದರೆ ಅದರಲ್ಲಿ ವಿಟಮಿನ್ ಎ ನಮಗೆ ಸಮೃದ್ಧವಾಗಿ ಸಿಗ್ತದೆ. ನಮ್ಮ ಕಣ್ಣಿನ ಆರೋಗ್ಯ ಸರಿಯಾಗಿರಬೇಕಿದ್ರೆ, ಮಕ್ಕಳಲ್ಲಿ ಇರುಳು ಕುರುಡತನಾದಂಥ ಸಮಸ್ಯೆ ಬರಬಾರ್ದು ಅಂತ ಆದರೆ ವಿಟಮಿನ್ ಎ ಬೇಕು. ಅದು ಹೆಚ್ಚು ಸಿಗುವಂಥದ್ದೇ ಕೇಸರಿ
ಬಣ್ಣದ ಆಹಾರ ವಸ್ತುಗಳಲ್ಲಿ. ಪೌಷ್ಟಿಕಾರ ಅಂತ ಹೇಳುವಾಗ 3 ಬಣ್ಣ ನೆನಪಿಟ್ಟುಕೊಳ್ಳಿ: ಕೇಸರಿ, ಬಿಳಿ, ಹಸಿರು. ರಾಷ್ಟ್ರಧ್ವಜದ ಬಣ್ಣ ಸುಲಭ ಇದೆ ನೆನಪಿಟ್ಟುಕೊಳ್ಳಿ. ಕೇಸರಿಯಲ್ಲಿ ಪಪ್ಪಾಯಿ, ಮಾವು, ಆರೆಂಜ್, ಕ್ಯಾರೆಟ್, ವಿಟಮಿನ್ ಎ ಜಾಸ್ತಿ ಇರುವಂಥದ್ದು. ಬಿಳಿ ಹಾಲು, ಮೊಸರು, ಮೊಟ್ಟೆ, ಮೂಲಂಗಿ. ಹಸಿರಲ್ಲಿ ಸೊಪ್ಪು ತರಕಾರಿ. ಹಾಗಾಗಿ ಪಪ್ಪಾಯಿ ಹಣ್ಣು ಸ್ವಲ್ಪ ಹಣ್ಣಾಗೋಗ್ಲಿ ಅದನ್ನು ಕೊಯ್ದು ಮನೆಯೊಳಗೆ ಇಟ್ಟುಕೊಳ್ಳಿ. ಚೆನ್ನಾಗಿ ಹಣ್ಣಾದಾಗ, ವಿಶೇಷವಾಗಿ ಆದಿತ್ಯವಾರ ದಿವಸ ಬೆಳಿಗ್ಗೆ ಮುಖ ತೊಟ್ಟ ಕೂಡಲೇ ಅದನ್ನು ಕಟ್ ಮಾಡಿ. ಆದಿತ್ಯವಾರ ಯಾಕೆ ಅಂತ ಏನು ವಿಶೇಷ ಇಲ್ಲ, ಎಲ್ಲರೂ ಮನೆಯಲ್ಲಿ ಇರ್ತೇವೆ, ಮಕ್ಕಳು ಇರ್ತಾರೆ. ಮುಖ ತೊಟ್ಟ ಕೂಡಲೇ ಖಾಲಿ ಹೊಟ್ಟೆಗೆ ಮಕ್ಕಳಿಗೆ ಏನಾದರೂ ಪಪ್ಪಾಯಿ ಹಣ್ಣು ಕೊಟ್ಟರೆ ಜಂತು ಹುಳ ಕೂಡ ಹೋಗ್ತದೆ ಅಂತ ನಮ್ಮ ಅಜ್ಜ ಅಜ್ಜಿ ಹೇಳ್ತಾ ಇದ್ದೇವೆ. ಹಾಗಾಗಿ ಆ ರೀತಿಯಲ್ಲಿಯೂ ಪ್ರಯೋಜನ ಆಯಿತು, ಈ ರೀತಿಯಲ್ಲಿಯೂ ಪ್ರಯೋಜನ ಆಯಿತು. ಹೊಟ್ಟೆಯು ತಂಪಾಗ್ತದೆ. ಇನ್ನು ಯಾವ ಹಣ್ಣು ಯಾವ ಯಾವ ಕಾಲಕ್ಕೆ ಯಾವ ಹಣ್ಣು ಬರ್ತದೋ ಆ ಹಣ್ಣನ್ನು ತಿನ್ನಬೇಕು. ಮಾವು ಬರುವಾಗ ಮಾವು ತಿನ್ನಬೇಕು. ಈಗ ಮಾವು ತಿನ್ನುವುದಲ್ಲ. ಈಗಲೂ ಮಾರ್ಕೆಟಲ್ಲಿ ಮಾವಿದೆ, ಆದರೆ ಅದು ಕೆಮಿಕಲ್ ಹಾಕಿ ಹಾಳಾಗದ ಹಾಗೆ ರಕ್ಷಿಸಿಟ್ಟಂಥದ್ದು. ಅದನ್ನು ತಂದು ತಿನ್ನುವಂಥದ್ದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಹಾಗಾಗಿ ಮಾವಿನ ಸೀಸನಲ್ಲಿ ಮಾವು, ಪೇರಳೆ ಬರುವಾಗ ಪೇರಳೆ, ಇನ್ನು ಆರೆಂಜ್ ಬರುವಾಗ ಆರೆಂಜ್, ಹೀಗೆ ಯಾವ ಯಾವ ಕಾಲದಲ್ಲಿ ಯಾವ ಹಣ್ಣು ಬರ್ತದೋ ಅದನ್ನು ತಿನ್ನಬೇಕು. ದಿನ ಒಂದು ಬಾಳೆಹಣ್ಣು ತಿನ್ನಬೇಕು. ಈ ರೀತಿಯ ಆಹಾರದಲ್ಲಿ 5 ವಸ್ತುಗಳ ನೆನಪಿಟ್ಟುಕೊಂಡ್ರೆ ನೀವು ಅದನ್ನು ಸರಿಯಾಗಿ ನಮ್ಮ ಆಹಾರದಲ್ಲಿ ಬಳಕೆ ಮಾಡಿಕೊಂಡ್ರೆ ಒಂದೇ ರೀತಿಯಲ್ಲ, ಬರೇ ಅಕ್ಕಿಯಿಂದಲೇ ಮಾಡಿದ್ದು. ಬೆಳಿಗ್ಗೆ ಅನ್ನ, ಇಡ್ಲಿ ದೋಸೆ, ಮಧ್ಯಾಹ್ನ ಅನ್ನ, ರಾತ್ರಿ ಅದೇ ಅನ್ನ ಅಲ್ಲ. ವಾರದಲ್ಲಿ 2-3 ದಿವಸ ಬದಲಾವಣೆ. 1-2-3 ದಿವಸ ಸೊಪ್ಪು ತರಕಾರಿ, 1-2-3 ದಿವಸ ಮೊಳಕೆ ಬರಿಸಿದ ಬೇಳೆಕಾಳು, ಯಾವುದೇ ಇರಲಿ ಅದರ ಜೊತೆಗೆ. ಬಹುಶಃ ನೀವು ಸಸ್ಯಾಹಾರಿ ಊಟಕ್ಕೆ ಕಾರ್ಯಕ್ರಮಗಳಿಗೆ ಮದುವೆಗೆಲ್ಲ ಹೋದರೆ ಮೊದಲು ಎಲೆಯಲ್ಲಿ ಕೋಸಂಬರಿ ಬಡಿಸ್ತಾರೆ. ಹೆಚ್ಚಿನವರನ್ನು ಮುಟ್ಟುವುದಿಲ್ಲ, ಅದು ಹಾಗೆ ಇರ್ತದೆ ಎಲೆಯಲ್ಲಿ. ಯಾಕೆ? ಅದು ಮೊಳಕೆ ಬರಿಸಿದ ಬೇಳೆಕಾಳು, ಹೆಸರು ಅಥವಾ ಕಡಲೆಯೋ ಯಾವುದೋ ಒಂದು ಇರ್ತದೆ, ಹೆಚ್ಚಾಗಿ ಹೆಸರು ಇರ್ತದೆ. ಹಾಗಾಗಿ ಈ ರೀತಿಯ ಆಹಾರ ಕ್ರಮವನ್ನು ಅನುಸರಿಸಿದರೆ ಮಾತ್ರ ನಮಗೆ ಬೇಕಾದಂಥ ಪೋಷಕಾಂಶ ಎಲ್ಲವೂ ಸಿಗ್ತದೆ. ಕ್ಯಾಲ್ಸಿಯಂ ಸಿಗ್ತದೆ, ಪ್ರೋಟೀನ್ ಸಿಗ್ತದೆ, ಸಮೃದ್ಧವಾಗಿ ಕಬ್ಬಿಣಾಂಶ ಸಿಗ್ತದೆ. ಕಬ್ಬಿಣಾಂಶ ಸೊಪ್ಪು ತರಕಾರಿಯಲ್ಲಿ, ಬೇಳೆಕಾಳುಗಳಲ್ಲಿ ನಮಗೆ ಹೆಚ್ಚು ಸಿಗ್ತದೆ. ಬೆಲ್ಲದಲ್ಲಿ ಸಿಗ್ತದೆ, ರಾಗಿಯಲ್ಲಿ ಸಿಗ್ತದೆ. ನೋಡಿ, ಬೆಲ್ಲ ನಾವು ಈಗ ಉಪಯೋಗ ಮಾಡೋದೇ ಇಲ್ಲ. ಹಿಂದೆ ಮನೆಯಲ್ಲಿ ಕಾಫಿ ಮಾಡಿದರೆ ಬೆಲ್ಲ, ಪಾಯಸ ಮಾಡಿದರೆ ಬೆಲ್ಲ. ಈಗ ಕಾಫಿಗೂ ಸಕ್ಕರೆ, ಪಾಯಸಕ್ಕೂ ಸಕ್ಕರೆ. ಸಕ್ಕರೆಯಲ್ಲಿ ಏನೂ ಇಲ್ಲ, ಬೆಲ್ಲದಲ್ಲಿ ಕಬ್ಬಿಣಾಂಶ ಜಾಸ್ತಿ ಸಿಗ್ತದೆ. ಹಾಗಾಗಿ ರಾಗಿ, ಬೆಲ್ಲ ಇವುಗಳನ್ನು ಉಪಯೋಗ ಮಾಡಿ. ಇದರಿಂದ ಮಾತ್ರ ನಾವು ಆರೋಗ್ಯವನ್ನು ರಕ್ಷಿಸಿಕೊಳ್ಳಬಹುದು. ಕಾಯಿಲೆ ಬಂದ ನಂತರ ಮದ್ದು ಮಾಡುವಂಥದ್ದು ಬುದ್ಧಿವಂತರ ಲಕ್ಷಣ ಅಲ್ಲ. ಕಾಯಿಲೆ ಬಾರದ ಹಾಗೆ ನಾವು ಎಲ್ಲಿ ಇರಬೇಕು? ನಮ್ಮ ಮನೆ ಹತ್ತಿರವೇ ನಾವಿರುವಲ್ಲಿ ಜೋರು ಗಾಳಿ ಮಳೆ ಬಂದರೂ ನಮಗೆ ಶೀತ ಆಗದೆ ಇರಬೇಕಿದ್ರೆ ನಮ್ಮಲ್ಲಿ ರೋಗ ತಡೆಯುವ ಶಕ್ತಿ ಇರಬೇಕು. ಅದು ನಾವು ಸೇವಿಸುವ ಆಹಾರದಿಂದ ಹೊರತು ಔಷಧಿಯಿಂದ ಬರುವುದಿಲ್ಲ. ಕೆಲವರೆಲ್ಲ ನಾವು ಡಾಕ್ಟ್ರಲ್ಲಿ ಹೋಗಿ ಹೇಳ್ತೇವೆ, ಏನೂ ಕೂಡುವುದಿಲ್ಲ ಡಾಕ್ಟ್ರೆ, ಬಹಳ ಸುಸ್ತು, ಏನಾದರೂ ಟಾನಿಕ್ ಇದ್ರೆ ಬರೆದು ಕೊಡಿ ಅಂತ. ಈಗ ಹೇಗಿದೆ ಕಥೆ ಅಂತ ಹೇಳಿದ್ರೆ, ಡಾಕ್ಟ್ರು ಹೇಳುವುದಲ್ಲ ನಿಮಗೆ ಏನು ಪೇಷಂಟ್ಗೆ ಕೊಡಬೇಕು ಅಂತ. ಪೇಷಂಟ್ ಹೇಳೋದು, ಡಾಕ್ಟ್ರೆ ನನಗೆ ಒಂದು ಇಂಜೆಕ್ಷನ್ ಕೊಡಿ, ಡಾಕ್ಟ್ರೆ ನನಗೆ ಟಾನಿಕ್ ಕೊಡಿ, ಡಾಕ್ಟ್ರೆ ನನಗೆ ಮಾತ್ರೆ ಬೇಡ. ಈ ರೀತಿ ಡಾಕ್ಟ್ರಿಗೆ ಅವರು ಸಲಹೆ ಕೊಡೋ ಮಟ್ಟಕ್ಕೆ ನಾವೀಗ ಬಂದಿದ್ದೇವೆ. ಇದು ತಪ್ಪು. ಟಾನಿಕ್ನಿಂದ ಏನು ಪ್ರಯೋಜನ ಇಲ್ಲ. ಟಾನಿಕ್ ಬೇಕು ಯಾವಾಗ? ಈಗ ಗರ್ಭಿಣಿಯರಿಗೆ ಕಬ್ಬಿಣಾಂಶದ ಮಾತ್ರೆ ಕೊಡ್ತೇವೆ, ಅದನ್ನು ಯಾರು ನಂಬುವುದಿಲ್ಲ. ಯಾಕೆಂತ ಹೇಳಿದ್ರೆ ಅದರ ಬೆಲೆ ಏನು ಅಂತ ಗೊತ್ತಿಲ್ಲ. ಅತಿಯಾದ ರಕ್ತಹೀನತೆ, ನಿತ್ರಾಣ ಇರುವ ಗರ್ಭಿಣಿಗೆ ಆ 2 ಮಾತ್ರೆ ದಿನ ಕೆಂಪಿನ ಮಾತ್ರೆಯನ್ನು ಕೊಡ್ತಾ ಹೋದರೆ 100 ದಿವಸ ತಗೊಂಡಾಗ ಅವರು ಆರೋಗ್ಯವಂತರಾಗ್ತಾರೆ. ಅವರ ಶರೀರದಲ್ಲಿ ರಕ್ತ ತುಂಬಿಕೊಳ್ಳುತ್ತದೆ. ಅವರ ಗರ್ಭದಲ್ಲಿ ಬೆಳೆಯುವ ಮಗು ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಒಂದು ವೇಳೆ ರಕ್ತಹೀನತೆ ಹಾಗೆ ಇದ್ರೆ, ಮಾತ್ರೆ ತಗೊಳ್ಳದಿದ್ರೆ, ಸರಿಯಾದ ಔಷಧಿ ತಗೊಳ್ಳದಿದ್ರೆ, ಆವಾಗ ಕಡಿಮೆ ತೂಕದ ಮಗು ಹುಟ್ಟುತ್ತದೆ. ಅದು ಅಪಾಯ. ಅಷ್ಟು ಮಾತ್ರ ಅಲ್ಲ, ತೀವ್ರ ಸ್ವರೂಪದ ರಕ್ತಹೀನತೆ ಇರುವ ಗರ್ಭಿಣಿಗೆ ಹೆರಿಗೆ ಸಮಯದಲ್ಲಿ ಕೂಡ ಅಪಾಯ. ರಕ್ತಸ್ರಾವ ಆಗಬಹುದು, ಅದರಿಂದಾಗಿ ಮರಣ ಆಗಬಹುದು. ಈ ರೀತಿ ಬೇಕಾದಷ್ಟು ಅಪಾಯಗಳಿದ್ದಾವೆ. ಹಾಗಾಗಿ ಗರ್ಭಿಣಿಯರ ಆರೋಗ್ಯ, ಗರ್ಭಿಣಿಯರ ಆರೈಕೆ, ಹುಟ್ಟಿದ ಮಗುವಿನ ಆರೈಕೆ, ವಯಸ್ಸಾದವರ ಆರೈಕೆ, ಹದಿಹರೆಯದ ಮಕ್ಕಳ ಆರೈಕೆ, ಇದೆಲ್ಲವೂ ಸರಿಯಾಗಿದ್ದರೆ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬಹುದು. ಆರೋಗ್ಯವೇ ಭಾಗ್ಯ, ಜೊತೆಗೆ ಅಂಗೈಯಲ್ಲಿ ಆರೋಗ್ಯ. ಅಂದರೆ ನನ್ನ ಆರೋಗ್ಯ ನನ್ನ ಕೈಯಲ್ಲಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಅದು ಡಾಕ್ಟರ್ ಕೈಯಲ್ಲಿಲ್ಲ, ಆಸ್ಪತ್ರೆಯಲ್ಲಿಲ್ಲ. ಆ ರೀತಿಯಲ್ಲಿ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಈಗ ಮಕ್ಕಳು, ಯುವಕರು ಎಲ್ಲ ಫಾಸ್ಟ್ ಫುಡ್ ತಿನ್ನುವುದು ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಏನಂತ ಕೇಳಿದರೆ, ನಾನು ಆಗ ಹೇಳಿದ್ದೆ, ನಾವು ಮಕ್ಕಳಿಗೆ ಮನೆಯಲ್ಲಿ ಮ್ಯಾಗಿ ಮಾಡಿಕೊಟ್ರೆ
ಹೈಸ್ಕೂಲಿಗೆ ಹೋಗುವಾಗ ಮತ್ತೆ ಮನೆಗೆ ಬರುವ ಮೊದಲು ಅವರು ಗಾಡಿಯಲ್ಲೇ ತಿಂದು ಬರ್ತಾರೆ, ನೂಡಲ್ಸ್ ತಿಂದು ಬರ್ತಾರೆ, ಗೋಬಿ ಮಂಚೂರಿ ತಿಂದು ಬರ್ತಾರೆ. ಈ ರೀತಿಯ ಫಾಸ್ಟ್ ಫುಡ್, ಜಂಕ್ ಫುಡ್ಗಳಿಂದ ಆರೋಗ್ಯ ಹಾಳಾಗ್ತದೆ, ಜೀರ್ಣ ಸಮಸ್ಯೆ ಬರ್ತದೆ, ಶರೀರಕ್ಕೆ ಬೇಕಾದಂಥ ಪೋಷಕಾಂಶಗಳು ಸಿಗುವುದಿಲ್ಲ, ಅವರಿಗೆ ಹಸಿವೆ ಕಡಿಮೆ ಆಗ್ತದೆ, ಆದರೆ ರಕ್ತಹೀನತೆ ಜಾಸ್ತಿ ಆಗ್ತದೆ. ಹಾಗಾಗಿ ಮಕ್ಕಳಿಗೂ ಹೇಳಿ ಆ ರೀತಿಯ ಆಹಾರಗಳು ಒಳ್ಳೆಯದಲ್ಲ. ಪೌಷ್ಟಿಕ ಆಹಾರದ ಮಹತ್ವದ ಬಗ್ಗೆ ಹಾಗೂ ಅದನ್ನು ಯಾವುದನ್ನ ಸೇವಿಸಿದ್ರೆ ನಾವು ಪೌಷ್ಟಿಕವಾದಂಥ ಉತ್ತಮವಾದಂಥ ಆಹಾರವನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಶ್ರೀ ಜಯರಾಮ್ ಪೂಜಾರಿ, ಜಿಲ್ಲಾ ಆರೋಗ್ಯ ಮೇಲ್ವಿಚಾರಕರು, ಮಂಗಳೂರು, ಇವರು ನಿಮಗೆ ವಿವರವಾಗಿ ಹೇಳಿದ್ದಾರೆ. ಅದನ್ನು ನೀವು ಆದಷ್ಟು ಹೆಚ್ಚಿನ ಪಾಲಿಸಿದರೆ ಅದು ಅವರು ಹೇಳಿರುವಂಥ ವಿಷಯವನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ನಿಮ್ಮೆದುರಿಗೆ ಸ್ವಲ್ಪ ಮುಖ್ಯವಾಗಿ ಈ ಆಹಾರದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲರಿಗೂ ಗೊತ್ತಿದೆ, ಪೌಷ್ಟಿಕ ಆಹಾರ ಅಂದರೆ ನಮ್ಮ ಮುಖ್ಯವಾಗಿ ನಾವು ಆರೋಗ್ಯನ ಕಾಪಾಡಬೇಕಾದ್ರೆ ಆಹಾರವೇ ಮುಖ್ಯ. ನಿಮಗೆಲ್ಲರಿಗೂ ಗೊತ್ತಿದೆ ಆಹಾರ ಅಂದರೆ ಏನು. ಆಹಾರ ಅಂದರೆ ಶರೀರಕ್ಕೆ ಹಿತವಾಗುವಂತಹ ಯಾವ ಪದಾರ್ಥಗಳನ್ನು ನಾವು ಬಾಯಿ ಮೂಲಕ ಸೇವನೆ ಮಾಡ್ತೀವಿ ಅದಕ್ಕೆ ಆಹಾರ ಅಂತಾರೆ. ಇದರಲ್ಲಿ ಆಹಾರದ ಏನು ಪ್ರಯೋಜನಗಳು? ಆಹಾರದಿಂದ ನಮಗೆ ಶಕ್ತಿ ಉತ್ಪಾದನೆ, ಅಂಗಗಳನ್ನು ಬೆಳವಣಿಗೆ ಮತ್ತು ಈ ನಮ್ಮ ಜೀವಕೋಶಗಳನ್ನು ದುರಸ್ತಿಯಲ್ಲಿರುವಂಥದ್ದು ಅದನ್ನು ಸರಿಪಡಿಸಲು ಮತ್ತು ದೈಹಿಕ ಕಾರ್ಯಗಳನ್ನು ಮೇಲೆ ಹತೋಟಿ ಇಟ್ಟು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಹಸಿವನ್ನು ಉಂಟು ಮಾಡುತ್ತದೆ ಈ ಆಹಾರವನ್ನು. ಇದಲ್ಲದೆ ಮಾನಸಿಕ ಕೆಲವೊಂದು ಭಾವನೆಗಳನ್ನು ವ್ಯಕ್ತಪಡಿಸಲು ಸಹಕರಿಸುತ್ತದೆ. ಯಾಕಂದರೆ ಇದು ತುಂಬ ಪರಿಣಾಮ ಉಂಟು. ನಾವು ಯಾವ ಆಹಾರ ಸೇವನೆ ಮಾಡ್ತೀವಿ ಅದು ನಮ್ಮ ಮಾನಸಿಕವಾಗಿ, ಶಾರೀರಿಕವಾಗಿ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಇದಲ್ಲದೆ ನಿಮಗೆ ಆಹಾರ ಅಂದರೆ ನಮ್ಮ ರಸಗಳಿದೆ, 6 ಮುಖ್ಯ ರಸಗಳು. ಯಾವುದು ಹೇಳಿ? ಮೊದಲನೇದಾಗಿ ಸಿಹಿ ಅಂದರೆ ಮಧುರ ರಸ, ಇನ್ನೊಂದು ಆಮ್ಲ ರಸ ಅಂದರೆ ಹುಳಿ, ಇನ್ನೊಂದು ಲವಣ ಅಂದರೆ ಉಪ್ಪಿನಂಶ, ಮತ್ತು ಕಟು ಅಂದರೆ ಖಾರ ಅಂಶ, ಮತ್ತು ತಿಕ್ತ ಅಂದರೆ ಕಹಿ, ಇನ್ನೊಂದು ಕಷಾಯ ಸ್ವಭಾವ ಅಂದರೆ ಒಗರು. ಸೊ ಈ 6 ರಸಗಳ ಹೊಂದಿರುವ ಆಹಾರವನ್ನು ನಾವು ದಿನನಿತ್ಯ ಸೇವನೆ ಮಾಡ್ತೀವಿ ನಮ್ಮ ಮಾಡುವಂಥ ಪದಾರ್ಥಗಳಲ್ಲಿ. ಇದಲ್ಲದೆ ಮುಖ್ಯವಾಗಿ ನಮಗೆ 2 ವಿಧದ ಆಹಾರ. ಯಾವುದು ಹೇಳಿ? ಸಸ್ಯಾಹಾರ ಹಾಗೂ ಮಾಂಸಾಹಾರ. ಇದರಲ್ಲಿ ಮುಖ್ಯವಾಗಿ ನಮ್ಮದು ಪೌಷ್ಟಿಕತೆ ಹೊಂದಿರುವ ಈ ಆಹಾರ ಏನು ಮಾಡುತ್ತೆ? ಮೊದಲನೇದಾಗಿ ದೇಹದ ಬೆಳವಣಿಗೆಗೆ ಆಹಾರ ಬೇಕು, ಇನ್ನೊಂದು ಶಕ್ತಿ ನೀಡುವಂಥ ಆಹಾರ ಬೇಕು, ಮೂರನೇದು ರಕ್ಷಣೆ ಮಾಡುವಂಥ ಆಹಾರ ಬೇಕು. ಇದಲ್ಲದೆ ನಮಗೆ ಬಗೆ ಬಗೆದ ಆಹಾರ ಮುಖ್ಯವಾಗಿ ಆಹಾರ ಬಗ್ಗೆ ಹೇಳಿದರೆ ಯಾವುದೆಲ್ಲ ಹೇಳಿ? ಮೊದಲನೇದಾಗಿ ಧಾನ್ಯಗಳು ವಿಭಾಗ, ಇನ್ನೊಂದು ತರಕಾರಿ ವಿಭಾಗ, ಮತ್ತೊಂದು ಎಣ್ಣೆ ಕಾಳುಗಳು, ಇನ್ನೊಂದು ಹಣ್ಣುಗಳು, ಮತ್ತು ಮಾಂಸ, ಕೊಬ್ಬು, ಸಕ್ಕರೆ, ಬೆಲ್ಲ ಹಾಗೂ ಮಸಾಲೆ ಪದಾರ್ಥಗಳು. ಸಹಜವಾಗಿ ನಾವು ಭಾರತೀಯರು ಸಾಧಾರಣವಾಗಿ ಈ ಎಲ್ಲ ಮಿಶ್ರಣವಾಗಿ ನಾವು ಆಹಾರನ ತಯಾರಿಸ್ತಿರ್ತೀವಿ. ಇದಲ್ಲದೆ ಆಹಾರದಲ್ಲಿ ಮುಖ್ಯವಾಗಿ ನಾವು ಯಾಕೆ ಈ ಸಪ್ತಾಹ ಆಚರಿಸ್ತಿದ್ವಿ? ಯಾಕಂದರೆ ಸಮತೋಲನದ ಆಹಾರದ ಬಗ್ಗೆ, ಅಂದರೆ ಬ್ಯಾಲೆನ್ಸ್ ಡಯಟ್ ಹೇಳ್ತೀವಿ. ಸಮತೋಲನದ ಆಹಾರದಲ್ಲಿ ಏನು? ಉಪಯುಕ್ತ, ಗುಣವಂತ, ಪೌಷ್ಟಿಕಾಂಶ ಉಳ್ಳ ಆಹಾರವನ್ನು ಬ್ಯಾಲೆನ್ಸ್ ಡಯಟ್ ಅಥವಾ ಸಮತೋಲನ ಆಹಾರ ಅಂತ ಹೇಳ್ತೀವಿ. ಇದರಲ್ಲಿ ನಮಗೆ ಯಾವುದು ಇಷ್ಟ ಆಗುವಂಥದ್ದು ಅಂದರೆ ನೋಡಲಿಕ್ಕೂ ಚೆನ್ನಾಗಿರಬೇಕು, ರುಚಿಕರವಿರೋದು, ಇದೆಲ್ಲ ಸ್ವಲ್ಪ ನಮಗೆ ಮಾನಸಿಕವಾಗಿ ನಮಗೆ ಖುಷಿ ಕೊಡುತ್ತೆ. ಯಾಕಂದರೆ ಯಾವುದೇ ಆಹಾರ ಸೇವನೆ ಮಾಡಬೇಕಾದ್ರೆ ಅದು ನೋಡಲಿಕ್ಕೂ ಚೆನ್ನಾಗಿರ್ಬೇಕು. ಈಗ ನೀವೆಲ್ಲರೂ ಇಲ್ಲಿ ಬಗೆ ಬಗೆಯ ಐಟಮ್ಸ್ ತಂದಿದ್ವಿ, ಪ್ರೆಸೆಂಟೇಷನ್ ಹೇಳ್ತೀವಲ್ಲ, ಕೆಲವು ಸತಿ ನಾವು ಆಹಾರ ತಯಾರಿಸಿದ ಮೇಲೆ ನಾವು ಯಾವ ಪಾತ್ರೆಯಲ್ಲಿ ಇರ್ತೀವಿ, ಹೇಗಿರ್ತೀವಿ, ನೋಡಲಿಕ್ಕೆ ಅಟ್ಲೀಸ್ಟ್ ನೋಡಲಿಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಪ್ರದರ್ಶನ ಮಾಡಬೇಕು. ಈಗ ನೀವು ಹೇಗೆ ಇಲ್ಲೆಲ್ಲ ಐಟಮ್ಸನ್ನು ಡೆಕೋರೇಟ್ ಎಲ್ಲ ಮಾಡಿದ್ರಿ, ಅದು ನಮ್ಮ ಮನಸ್ಸಿಗೆ ಒಂಥರ ಉಲ್ಲಾಸ ತರ್ತದೆ, ನಮಗೆ ಆಸೆ ಆಗ್ತದೆ ಇದನ್ನು ಟೇಸ್ಟ್ ಮಾಡಿ ತಿನ್ನಲಿಕ್ಕೆ. ಮತ್ತೊಂದು ಆಹಾರ ಅಂದರೆ ನಮಗೆ ಯಾವ ಆ ಪೌಷ್ಟಿಕಾಂಶನ ನಮಗೆ ನಮ್ಮ ಪ್ರಾಣಕ್ಕೆ ನಮಗೆ ಬಲ ಕೊಡುತ್ತೆ, ನಮ್ಮ ದೇಹಕ್ಕೆ. ಹಾಗಾಗಿ ಪ್ರತಿನಿತ್ಯ ನಾವು ಸಾಧಾರಣ ಈ ಎಲ್ಲ ಪೌಷ್ಟಿಕಾಂಶ ಹೇಳಿದಾಗ ಸೊಪ್ಪು, ತರಕಾರಿ, ಕಾಳು, ನಾನ್ ವೆಜ್ ಸಹ ಅಂದರೆ ಮೊಟ್ಟೆ, ಮಾಂಸ ಎಲ್ಲ ಸಮತೋಲನದಿಂದ ಎಲ್ಲ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿ ಸೇವನೆ ಮಾಡಬೇಕು. ಅದಲ್ಲದೆ ಅವರು ಹೇಳಿದ್ದಾರೆ ಋತು ಅನುಸಾರ ನಮ್ಮ ಸೀಸನ್ ಪ್ರಕಾರ ಯಾವ್ಯಾವ ಋತು ಅನುಸಾರ ಯಾವುದು ಹಣ್ಣು ತಿನ್ನಬೇಕು, ಯಾವುದು ಆಹಾರ ತಿನ್ನಬೇಕು. ಉದಾಹರಣೆಗಾಗಿ ನಿಮಗೆಲ್ಲರಿಗೂ ಗೊತ್ತಿದೆ, ಈ ಮೇ ಜೂನಲ್ಲಿ ನಾವು ಸಾಧಾರಣ ಹಲಸಿನ ಈ ಮಳೆ ಬಂದಾಗ ಹಲಸಿನ ಹಣ್ಣು ತುಂಬ
ಉಪಯೋಗ ಮಾಡ್ತೀವಿ. ಅದರಲ್ಲೇ ಸ್ವೀಟ್ ಆಗಲಿ, ಚಟ್ನಿ ಆಗಲಿ, ಪಿಕ್ಕಲ್ ಆಗಲಿ, ಉಪ್ಪಿನಕಾಯಿ ಅದೆಲ್ಲ ಮಾಡ್ತೀವಿ. ಹಾಗಾಗಿ ಕೆಲವೊಂದು ಹಣ್ಣುಗಳು, ಈಗ ಮಾವು ಆ ಸಮಯದಲ್ಲಿ ಏಪ್ರಿಲ್ ಮೇ ಇಂಥ ಸಮಯದಲ್ಲಿ ಮಾವು ಸಿಗ್ತದೆ. ಹಾಗಾಗಿ ನಾವು ಯಾವ ಕಾಲದಲ್ಲಿ ಯಾವುದು ಸ್ಥಳೀಯವಾಗಿ ನಮಗೆ ಹಣ್ಣುಗಳ ಲಭ್ಯ ಇದೆ ಅದನ್ನು ಮಾತ್ರ ಸೇವನೆ ಮಾಡಬೇಕು. ಯಾಕಂದರೆ ಅದರದ್ದು ಫಲ ಮತ್ತು ಈಗ ನಿಮಗೆಲ್ಲರಿಗೂ ಗೊತ್ತಿದೆ ಕಲಬೆರಕೆ ತುಂಬ ಇದೆ. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದರೆ ನಾವು ನಮ್ಮ ದೇಶ ಮಾಡುವಂಥ ಬೆಳೆಸುವಂಥದ್ದು ಹಣ್ಣುಗಳನ್ನು ಆದಷ್ಟು ಉಪಯೋಗಿಸಿದ್ರೆ ಒಳ್ಳೆಯದು. ಯಾಕಂದರೆ ಬೇರೆ ಕಡೆಯಿಂದ ಬೇರೆ ದೇಶದಿಂದ ಎಕ್ಸ್ಪೋರ್ಟ್ ಆಗಿ ಬರುವಂಥ ಹಣ್ಣಾಗಿರ್ಬೋದು, ನಿಮ್ಮ ಫ್ರೋಝನ್ ಅಂದರೆ ಐಸ್ದು ಮೀಟ್ ಆಗಿರ್ಬೋದು, ಮೊಟ್ಟೆಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಸ್ಪೆಷಲ್ ಹಣ್ಣಾಗಿರ್ಬೋದು, ಅದೆಲ್ಲ ತುಂಬ ದಿನ ಬೇಕು ಅಲ್ಲಿಂದ ಇಲ್ಲಿ ಬರಲಿಕ್ಕೆ. ಸೊ ನಮ್ಗೆ ಅದರದ್ದು ಪ್ರಿಸರ್ವೇಟಿವ್ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಒಳ್ಳೆ ಇರ್ತದೆ, ಆರೋಗ್ಯ ಬಗ್ಗೆ ಇರ್ತದೆ. ಹಾಗಾಗಿ ಆದಷ್ಟು ನಾವು ಸ್ಥಳೀಯ ನಮ್ಮ ಕ್ಷೇತ್ರ ನಮ್ಮ ಊರಿನಲ್ಲಿ ಯಾವ್ದು ಬೆಳೆಸ್ತಾರೆ ಆ ಹಣ್ಣನ್ನು ನಾವು ಆಯಾ ಋತು ಪ್ರಕಾರ ಸೇವನೆ ಮಾಡಬೇಕು. ಇದಲ್ಲದೆ ನಾವು ನಮ್ಮ ಆಯುರ್ವೇದದಲ್ಲಿ ಹೇಳಿದರೆ ಕೆಲವೊಂದು ಪ್ರಕೃತಿಗಳು, ಈಗ ನಮ್ಮ ವಾತ ಪಿತ್ತ ಕಫ ಪ್ರಕೃತಿ ಹೇಳ್ತೀವಿ. ಹಾಗೆ ನಾವು 3 ಗುಣಗಳ ಮೇಲೆ ವಿಶೇಷವಾಗಿ ನಾವು ಆಯುರ್ವೇದದಲ್ಲಿ ನಾವು ಹೇಳ್ತೀವಿ. ಏನಂದರೆ ಮೊದಲನೇದಾಗಿ ನಮ್ಮದು ಸಾತ್ವಿಕ ಆಹಾರ. ನಾವು ಕೆಲಸಕ್ಕೆ ಮಾತನಾಡುವಾಗ ಹೇಳ್ತೀವಿ ಅವನು ತುಂಬ ಸಾತ್ವಿಕ ಅಂತ. ಯಾಕಂದರೆ ಆ ಸಾತ್ವಿಕ ಆಹಾರಗಳ ಮನುಷ್ಯ ಅವನು ತುಂಬ ಸೌಮ್ಯವಾಗಿರ್ತಾನೆ, ಕಾಮ್ ಆಗಿರ್ತಾನೆ, ಜಾಸ್ತಿ ಸಿಟ್ಟು ಬರೋದಿಲ್ಲ, ಒಳ್ಳೆ ಸ್ವಭಾವನಿರ್ತಾನೆ. ಯಾಕಂದರೆ ಜಾಸ್ತಿ ಅದಕ್ಕೆ ತಕ್ಕಂಥ ಆಹಾರ, ಕೆಲವೊಂದು ಆಹಾರ ಹಾಲು ಉತ್ಪನ್ನಗಳು, ತುಪ್ಪ, ಬೆಣ್ಣೆ, ತರಕಾರಿ ಇಂಥವೆಲ್ಲ ತಿಂದಾಗ ನಮಗೆ ಮನಸ್ಸಿಗೆ ತುಂಬ ಪರಿಣಾಮ ಬೀಳುತ್ತೆ. ನಮ್ಮ ವ್ಯಕ್ತಿತ್ವವನ್ನು ಅದು ಬದಲಾಯಿಸುತ್ತದೆ. ಜಾಸ್ತಿ ನಾವು ಶಾಂತವಾಗಿರ್ತೀವಿ, ಸೌಮ್ಯವಾಗಿರ್ತೀವಿ. ಹಾಗಾಗಿ ಇಂಥ ಆಹಾರಗಳನ್ನು, ಹಣ್ಣು, ತರಕಾರಿ, ಜಾಸ್ತಿ ಖಾರ ಮಸಾಲೆ ಇದಿರುವಂಥ ಆಹಾರವನ್ನು ಸೇವನೆ ಮಾಡಿದರೆ ನಾವು ಸಾತ್ವಿಕ ಆಹಾರ ಅಂತ ನಾವು ಸ್ವಲ್ಪ ಆ ಸ್ವಭಾವಕ್ಕೆ ತಕ್ಕಂತೆ ಇರ್ತೀವಿ. ಎರಡನೇದು ಗುಣ ಅಂದರೆ ರಾಜಸಿಕ. ರಾಜಸಿಕ ಅಂದರೆ ವ್ಯಕ್ತಿಗಳು ಹೇಗಿರ್ತಾರೆ, ತುಂಬ ಸಿಟ್ಟು, ಕೋಪ, ಇರಿಟೇಷನ್, ಸ್ವಲ್ಪ ಅಷ್ಟಕ್ಕೆ ಆರೋಗ್ಯ ಸಾಧಾರಣವಾಗಿರುತ್ತದೆ. ಯಾಕಂದರೆ ಅವರು ತಿನ್ನುವಂಥ ಆಹಾರ ಏನು ಜಾಸ್ತಿ ಮಸಾಲೆ, ಪಿತ್ತಕರ, ಖಾರ, ಹೊರಗಡೆ ತಿನಿಸುಗಳನ್ನು, ನಾನ್ ವೆಜ್, ಜಾಸ್ತಿ ನಾನ್ ವೆಜ್. ನಾನು ಯಾಕೆ ಹೇಳಿದಂದರೆ ಜಾಸ್ತಿ ಪ್ರಮಾಣದಲ್ಲಿ ತಿನ್ನುವಾಗ ನಮ್ಮ ಸ್ವಭಾವ ಹಾಗೆ ಆಗ್ತದೆ. ಆಹಾರದ ಮೇಲೆ ನಾವು ತುಂಬ ಸಿಟ್ಟು ಮಾಡ್ತೀವಿ, ತುಂಬ ಕೋಪ ಮತ್ತು ಕೆಲವೊಂದು ಪಿತ್ತ ವಿಕಾರಗಳು, ಅದು ನಮ್ಮ ಆಹಾರ ಮೇಲೆ ಡಿಪೆಂಡ್ ಆಗಿರ್ತದೆ. ಮೂರನೇದು ತಾಮಸಿಕ. ನಿಮಗೆ ಹೆಸರಲ್ಲೇ ಗೊತ್ತಾಗ್ತದೆ, ಕೆಲವರು ತುಂಬ ಮಂದವಾಗಿರ್ತಾರೆ, ತುಂಬ ಅಮಲಾಗಿರ್ತಾರೆ, ತುಂಬ ಚುರುಕಿರೋದಿಲ್ಲ, ತುಂಬ ಲೇಸಿಯಾಗಿರ್ತಾರೆ. ಅವರು ಸ್ವಲ್ಪ ಈ ತಾಮಸಿಕ ಗುಣ ಹೊಂದಿರುವ ಮನುಷ್ಯರು. ಯಾಕೆಂದರೆ ಅವ್ರು ತಿನ್ನುವಂಥ ಆಹಾರ ಮೇಲೆ ಡಿಪೆಂಡ್. ತುಂಬ ಸ್ವೀಟು, ತುಂಬ ಎಣ್ಣೆದು, ತುಂಬ ಹಿಂದಿನ ದಿನದ್ದು ಕೆಲವೊಂದು ಐಟಮ್ಸ್ ತಿನ್ನುವಾಗ, ಮತ್ತು ಫ್ರೋಝನ್ ಐಟಮ್ಸ್ ಅಂದರೆ ಫ್ರಿಜ್ಜಲ್ಲಿ ಇಡುವಂಥದ್ದು ಪದಾರ್ಥಗಳನ್ನು ತಿಂದಾಗ ಇಂಥ ಸ್ವಭಾವ, ಈ ತಾಮಸ ಗುಣಯುಕ್ತ ಸ್ವಭಾವ ಡೆವಲಪ್ ಆಗುತ್ತೆ. ಹಾಗಾಗಿ ನಾವೇ ನೋಡಬೇಕು ಯಾವ ರೀತಿ ಆಹಾರ ನಮಗೆ ಒಳ್ಳೆಯದು. ಯಾಕಂದರೆ ಮಾನಸಿಕವಾಗಿ, ಶಾರೀರಿಕವಾಗಿ ನಾವೆಲ್ಲ ರೀತಿಯಲ್ಲಿ ಆರೋಗ್ಯನ ಕಾಪಾಡಬೇಕು. ಮತ್ತು ಕೆಲವೊಂದು ಗೈಡ್ಲೈನ್ಸ್ ಅಂದರೆ ಕೆಲವೊಂದು ನಿಯಮ ಇದೆ ನಾವು ಆಹಾರ ಸೇವನೆ ಮಾಡುವಾಗ. ಎಲ್ಲರಿಗೂ ಗೊತ್ತಿದೆ, ಅದು ಎಷ್ಟು ಜನ ಪಾಲನೆ ಮಾಡ್ತಾರೆ ನೋಡಬೇಕು. ಮೊದಲನೇದಾಗಿ ನಾವು ನಮ್ಮ ಅಗ್ನಿ ಅಂದರೆ ನಮ್ಮ ಈ ಡೈಜೆಸ್ಟಿವ್ ಜೀರ್ಣ ಶಕ್ತಿಯನ್ನು ನೋಡಬೇಕು. ನಾವು ಬೇರೆಯವರು ನೋಡಿ ಕಲಿಬಾರ್ದು. ಕೆಲವರು ತುಂಬ ತಿಂತಾರೆ, ಅವರಿಗೆ ಅಷ್ಟೇ ಜೀರ್ಣ ಆಗಿರ್ತಾರೆ. ನಾವು ಅವರಿಗೆ ಕಂಪೇರ್ ಮಾಡಬಾರ್ದು. ನಮ್ಮ ಪ್ರಕೃತಿ ಹೇಗಿದೆ, ಈಗ ನನಗೆ ಹಸು ಆಗೋದಿಲ್ಲ, ನಾನು ಊಟ ಆದಮೇಲೆ ಸಾಧಾರಣ ಒಂದು 5 ಗಂಟೆ ನಂತರವೇ ನಾನು ತಿಂಡಿ ತಿನ್ನಬೇಕು. ಅದು ನನ್ನ ಪ್ರಕೃತಿ. ಹಾಗೆ ನಾವು ಪ್ರಕೃತಿ ಅನುಸಾರ ನಮ್ಮ ಜೀರ್ಣಶಕ್ತಿ ಮೇಲೆ ನಾವು ನೋಡಬೇಕು. ನಮಗೆ ಹಸು ಇಲ್ಲ, ನಾವು ಸೇವನೆ ಮಾಡಬಾರ್ದು. ನಮಗೆ ಕರೆಕ್ಟ್ ಹಸು ಆಗೋ ತನಕ ನಾವು ಮತ್ತೆ ಇನ್ನೊಂದು ಆಹಾರನ ಸೇವನೆ ಮಾಡಬೇಕು. ಹಾಗಾಗಿ ಮೊದಲನೇದು ಪಾಯಿಂಟ್ ಏನಂದರೆ ನಾವು ನಿಮ್ಮ ಡೈಜೆಸ್ಟಿಫೈಯರ್ ಅಂದರೆ ನಮ್ಮ ಜೀರ್ಣಶಕ್ತಿಯನ್ನು ನಾವು ನೋಡಬೇಕು, ನಾವೇ ನೋಡಬೇಕು, ಡಿಸೈಡ್ ಮಾಡಬೇಕು. ಎರಡನೇದು, ನಾವು ಹಿಂದಿನ ದಿನ ಅಥವಾ ಮೊನ್ನೆದು ಅದೆಲ್ಲ ಆಹಾರ ಸೇವನೆ ಮಾಡಬಾರ್ದು. ಮತ್ತು ಒಂದು ಕಾಲ ಇರಬೇಕು, ಒಂದು ಟೈಮ್ ಇರಬೇಕು. ಈಗ ನಾವು ಬ್ರೇಕ್ಫಾಸ್ಟ್ ಯಾವಾಗ ಮಾಡ್ತೀವಿ, ಒಂದು 9 ಗಂಟೆ ಒಳಗಡೆ ನಮ್ಮದು ಬೆಳಗ್ಗೆ ತಿಂಡಿ ಆಗಿರಬೇಕು. ಯಾಕಂದರೆ ಅದರ ನಂತರ ನಾವು ಜೀರ್ಣ ಆಗಬೇಕಲ್ವ ನಾವು ತಿಂದಿದ್ದೆಲ್ಲ. ಹಾಗಾಗಿ 1 o'clock ಟೈಮ್ ಸೆನ್ಸ್ ಇರಬೇಕು. 1 ಗಂಟೆಯಿಂದ 2 ಗಂಟೆ ನಮ್ಮದು ಊಟದ ಟೈಮ್. ಅದರ ನಂತರ ಪುನಃ 4 ಗಂಟೆ ಬಿಟ್ಟು ಒಂದು 6 ಗಂಟೆಗೆ ಒಂದು ಸಣ್ಣ ಕಷಾಯ ಅಥವಾ ಹಾಲು ಏನಾದ್ರು ತೊಗೋಬೇಕು. ಅದರ ನಂತರ 8 ಅಥವಾ 9 ಗಂಟೆಗೆ ನಮ್ಮದು ಊಟ ಕಾಲ, ಊಟದ ಸಮಯ ಮುಗ್ದಿರ್ಬೇಕು. ಯಾಕಂದರೆ ರಾತ್ರಿ ನಾವು ಆದಷ್ಟು ಹಗುರವಾಗಿ ತಿನ್ನಬೇಕು. ಯಾಕಂದರೆ ಅದಾದ ನಂತರ ನಾವು ಜಾಸ್ತಿ ಕೆಲಸನೂ ಮಾಡೋದಿಲ್ಲ, ನಮಗೆ ತುಂಬ
ನಮಗೆ ಜೀರ್ಣ ಆಗೋದಿಲ್ಲ ಆಹಾರ. ಹಾಗಾಗಿ ನಮ್ಮದು ಮೇನ್ ಊಟ ಮಾಡುವಾಗ ಟೈಮ್ ಕರೆಕ್ಟ್ ಮೇಂಟೈನ್ ಆಗಬೇಕು. ಅದರಿಂದ ಕೆಲವೊಂದು ಕಾಯಿಲೆಗಳನ್ನು ಬರುತ್ತೆ. ಸೊ ಮತ್ತು ನಾವು ತಿನ್ನುವಂಥ ವಾತಾವರಣ, ಈಗ ಮನೆಯಲ್ಲಿ ಒಳ್ಳೆ ವಾತಾವರಣ ಇರಬೇಕು, ಅಥವಾ ನೀವು ಹೊರಗಡೆ ಹೋದಾಗ ಒಂದು ಒಳ್ಳೆ ಜಾಗದಲ್ಲಿ ಊಟ ಮಾಡಬೇಕು. ಬೆಸ್ಟ್ ಅಂದರೆ ನಮ್ಮದು ಮನೆ ವಾತಾವರಣ. ಅದಲ್ಲದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಶುಚಿತ್ವ ಬಗ್ಗೆ, ಕೈಯೆಲ್ಲ ತೊಳಿಬೇಕು, ಅಥವಾ ಈಗ ಹೊರಗಡೆ ಹೋಗಿ ಬಂದರೆ ಎಲ್ಲರೂ ದೂರ ಹೋಗಿ ಬಂದರೆ ಸ್ನಾನ ಮಾಡಿ ನಾವು ಊಟ ಮಾಡಬೇಕು. ಮತ್ತು ನಾವು ಊಟ ಮಾಡುವಾಗ ಗಡಿಬಿಡಿ ಅಥವಾ ಅರ್ಜೆಂಟಲ್ಲಿ ಮಾಡಬಾರ್ದು. ಯಾವಾಗಲೂ ನಾವು ಕಚ್ಚಿ ತಿನ್ನಬೇಕು. ಈಗ ನಾವು ನೋಡೋದೇ ಅಪರೂಪ, ನಾವು ಟಿ ವಿಯಲ್ಲಿ ಊಟ ಕೊಟ್ಟಿರ್ತೀವಿ, ಮೊಬೈಲ್ ಅಂತೂ ಬೇಕೇ ಬೇಕು ಊಟ ಮಾಡುವಾಗ. ಅಥವಾ ಕುಟುಂಬದಲ್ಲಿ ನಾವೆಲ್ಲರೂ ಬೇರೆ ಬೇರೆ ಕಡೆ ಊಟ ಮಾಡ್ತೀವಿ. ತಂದೆ ಅಲ್ಲಿ, ತಾಯಿ ಅಡುಗೆ ಮನೆಯಲ್ಲಿ, ಮಕ್ಕಳು ಎಲ್ಲರೂ ಊಟ ಮಾಡೋದು. ಹಾಗಾಗಿ ಇದೆಲ್ಲ ಒಳ್ಳೆಯದಲ್ಲ ಅಭ್ಯಾಸ. ಆದಷ್ಟು ನಾವು ಒಟ್ಟಿಗೆ ಕೂತ್ಕೊಂಡು ಒಂದೇ ಜಾಗದಲ್ಲಿ ನೆಲದಿರ್ಬೋದು ಅಥವಾ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಬೇಕು. ಮತ್ತು ದಯವಿಟ್ಟು ಬೇರೆ ಬೇರೆ ಡೈವರ್ಷನ್ಸ್ ಇರಬಾರ್ದು. ಅಂದರೆ ಟಿ ವಿ, ಮ್ಯೂಸಿಕ್, ಬೇರೆ ಬೇರೆ ಮಾತಾಡಬಾರ್ದು ಜಾಸ್ತಿ ಊಟ ಮಾಡುವಾಗ. ಹಾಗಾಗಿ ಇದೆಲ್ಲ ಪಾಯಿಂಟ್ಸ್ ಗಮನದಲ್ಲಿಟ್ಟು ನಾವು ಊಟಕ್ಕೆ ಕೂತ್ಕೋಬೇಕು. ಇದಲ್ಲದೆ ಮುಖ್ಯವಾಗಿ ನಾನು ಹೇಳೋದಿಷ್ಟ, ಯಾಕಂದರೆ ಸರ್ ಎಲ್ಲ ವಿಷಯನೂ ಹೇಳಿದ್ದಾರೆ. ದಯವಿಟ್ಟು ನಮ್ಮದು ಸುಲಭವಾಗಿ ಎಲ್ಲರ ಮನೆಯಲ್ಲಿ ನಮಗೆ ಸಿಗುವಂಥದ್ದು ತುಂಬ ದೇಹದ ಅತಿ ಅಗತ್ಯ ನೀರು. ದಯವಿಟ್ಟು ಎಲ್ಲರೂ ನೀರು ಕುಡಿಯೋ ಅಭ್ಯಾಸ ಮಾಡಿ. ನೋಡಿ, ನಿಮಗೆಲ್ಲರಿಗೂ ಗೊತ್ತಿದೆ 2-3 ಲೀಟರ್ ದಿನ ಕುಡಿಬೇಕಂತ. ಆದರೆ ನೀರಲ್ಲಿರುವಂಥ ಅಂಶ ಅರ್ಧ, ನಮ್ಮ ಶರೀರವೇ ಅರ್ಧ ನೀರು, 70% ನೀರೇ. ಹಾಗಾಗಿ ಅಂಗಗಳಿಗೆ, ನಮ್ಮ ಆರ್ಗನ್ಸ್ಗೆ, ನಮ್ಮ ಎಲ್ಲ ಸೆಲ್ಲಿಗೆ, ಟಿಶ್ಯೂಗೆ ಎಲ್ಲ ರೀತಿಯೂ ನೀರು ದ್ರವ ಅಂಶ ತುಂಬಾ ಮುಖ್ಯ. ನೀರಿಗೆ ಬದಲಾಯಿಸಿ ನೀವು ಬೇರೆ ಯಾವ ಸಬ್ಸ್ಟಿಟ್ಯೂಟ್ ತೊಗೊಳ್ಲಿಕ್ಕೆ ಆಗೋದಿಲ್ಲ, ಹೌದಲ್ವಾ? ಸಾಫ್ಟ್ ಜ್ಯೂಸ್ ಕುಡಿತೀರಾ, ಅದು ನೀರಷ್ಟು ರುಚಿ ಆಗಲ್ಲ. ಬೇರೆ ಬೇರೆ ಡ್ರಿಂಕ್ಸ್ ಕುಡಿದ್ರಷ್ಟು ನಮಗೆ ನೀರಷ್ಟು ಪೌಷ್ಟಿಕ ಯಾವುದೂ ಇಲ್ಲ. ದಯವಿಟ್ಟು ನೀರು ಕಾಯಿಸಿ ಕುಡೀರಿ. ಮತ್ತು ನೀರು ಯಾಕೆಂದರೆ ನಮ್ಮ ದೇಹದಲ್ಲಿ, ನಮ್ಮ ಕೂದಲಿಗೆ, ಚರ್ಮಕ್ಕೆ, ಎಲ್ಲ ಅಂಗಗಳಿಗೆ, ಜೀರ್ಣಶಕ್ತಿಗೆ, ಎಲ್ಲ ರೀತಿಯಲ್ಲಿ ಟಾಕ್ಸಿನ್ಸ್, ಅಂದರೆ ನಾವೇನೇನೋ ಕೆಲಸಕ್ಕೆ ಆಹಾರ ಸೇವನೆ ಮಾಡ್ತೀವಿ, ಅದರಲ್ಲಿ ಕೆಟ್ಟ ಅಂಶ ಇರ್ಬೋದು. ಆ ಕೆಟ್ಟ ಅಂಶ ಹೊರಗಡೆ ಹೋಗಬೇಕಾದ್ರೆ ನೀರು ತುಂಬ ಅಗತ್ಯ. ಅದಲ್ಲದೆ ಕಿಡ್ನಿ ಕ್ಲೀನ್ ಆಗಬೇಕಾದ್ರೆ, ಕರೆಕ್ಟಾಗಿ ಮೂತ್ರ ವಿಸರ್ಜನೆ, ಎಲ್ಲ ರೀತಿಯಲ್ಲಿ ಮಾನಸಿಕವಾಗಿ ಸಹ ನಿಮಗೆ ಮಲಬದ್ಧತೆ ಮತ್ತು ತಲೆನೋವು, ಕೆಲವರಿಗೆ ತುಂಬ ತಲೆನೋವು. ನಾವು ವಿಚಾರಿಸಿದಾಗ ಅವರು ಹೇಳುವಾಗ ನೀರು ಕುಡಿಯೋದೇ ಇಲ್ಲ, ಯಾರು ನೀರು ಕುಡಿಯೋದಿಲ್ಲ. ದಯವಿಟ್ಟು ಮಿನಿಮಮ್ ಒಂದು 10 ಲೋಟ ನೀರು ಕುಡಿಯೋ ಅಭ್ಯಾಸ ಮಾಡಿ. ಮತ್ತು ಮಕ್ಕಳಿಗೂ ಅಷ್ಟೇ, ದಯವಿಟ್ಟು ಅವರಿಗೆ ಒಂದು ಸಣ್ಣ ಲೋಟ ನೀರನ್ನು ನಾವೇ ಕುಡಿಸ್ಬೇಕು, ಅದನ್ನು ಅಭ್ಯಾಸ ಮಾಡಿ ಮಕ್ಕಳಿಗೆ. ಯಾಕಂದರೆ ನೀರಷ್ಟು ಯಾವುದು ಹೇಳಿ, ಈ ದ್ರವ ಅಂಶಷ್ಟು ನಾವು ಯಾವುದೇ ಬೇರೆ ಸಾಫ್ಟ್ ಜ್ಯೂಸ್, ಸ್ಪೋರ್ಟ್ಸ್ ಜ್ಯೂಸ್ ಎಲ್ಲ ಕಂಪೇರ್ ಮಾಡೋದಿಲ್ಲ. ಹಾಗಾಗಿ ಋತು ಅನುಸಾರ, ಈಗ ಸೆಕೆಗಾಲದಲ್ಲಿ ನೀರು ಜಾಸ್ತಿ ಬೇಕು, ಹಾಗಾಗಿ ನೀವೇ ಡಿಸೈಡ್ ಮಾಡಿ ಎಷ್ಟು ನೀರು ಕುಡಿಬೇಕಂತ. ಆದಷ್ಟು 8 ಗಂಟೆ ತನಕ, ರಾತ್ರಿ 8 ಗಂಟೆ ತನಕ ನೀರು ಸೇವನೆ ಮಾಡಿ. ಅದರ ನಂತರ ಸ್ವಲ್ಪ ಕಮ್ಮಿ ಮಾಡಿ. ನೀವು ಋತು ಅನುಸಾರ ನೋಡಿ, ಈಗ ಮಳೆಗಾಲದಲ್ಲಿ ಜಾಸ್ತಿ ಬಾಯಾರಿಕೆ ಆಗಲ್ಲ, ಆದರೂ ಒಂದು ಡೆಫಿನೆಟ್ ಒಂದು ಇಷ್ಟೇ ಒಂದು 8ರಿಂದ 10 ಗ್ಲಾಸ್ ಕುಡಿಯುವ ಅಭ್ಯಾಸ ಮಾಡಿ. ಸೊ ಈಗ ಇದಿಷ್ಟು ನಾನು ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ದಯವಿಟ್ಟು ಎಲ್ಲರೂ ಇವತ್ತು ಒಂದಿನಕ್ಕಂತ ಪೌಷ್ಟಿಕ ಸಪ್ತಾಹ ಅಂತ ಎಣಿಸ್ಬೇಡಿ. ಯಾಕಂದರೆ ವರ್ಷ ಇಡೀ ಪೌಷ್ಟಿಕ ಆಹಾರ ನಾವು ಇದನ್ನು ಮಾಡಲೇಬೇಕು. ತಾಯಿಯಂದಿರು ಎಲ್ಲರೂ ನೀವು ನಮ್ಮ ದಿನನಿತ್ಯ ಮಹಿಳೆಯರು, ನಮ್ಮ ದಿನನಿತ್ಯ ಕೆಲಸ. ಹಾಗಾಗಿ ದಯವಿಟ್ಟು ಈ ಪೌಷ್ಟಿಕಾಂಶ ಬಗ್ಗೆ ನೀವು ಸಹ ಬೇರೆಯವರಿಗೆ ಹೇಳಿ, ನಿಮ್ಮ ಮಕ್ಕಳಿಗೂ ಅದನ್ನು ಪಾಲನೆ ಮಾಡಿ, ನಿಮ್ಮ ಮನೆಯಲ್ಲಿ ಸಹ ಪಾಲನೆ ಮಾಡಿ. ಮಹಿಳೆಯರಿಗೆ, ಅದರಲ್ಲೂ ಅಂಗನವಾಡಿ ಟೀಚರ್ಸಿಗೆ ಖಂಡಿತವಾಗಿ ಗೊತ್ತಿರುವ ವಿಷಯ. ನಮ್ಮ ಮನೆ, ಮಕ್ಕಳು, ಇಂಥ ಸಂಸಾರದ ಜಂಜಾಟದಲ್ಲಿ ನೀವೆಲ್ಲ ಮನೆಯವರನ್ನ, ಮಕ್ಕಳನ್ನ ತುಂಬ ಚಂದ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ತೀರಿ. ಆದರೆ ಮಹಿಳೆಯರಾದ ನಾವು ನಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸ್ತೇವೆ. ಈ ಆರೋಗ್ಯ, ನಮ್ಮ ಆರೋಗ್ಯ ಸರಿ ಇಲ್ಲ ಅಂತಾದರೆ ನಮ್ಮ ಕುಟುಂಬ ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಕೂಡ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಅವರ ಮಾಹಿತಿಯಲ್ಲಿ ನಾನು ಕಂಡುಕೊಂಡ ವಿಷಯ ಇಷ್ಟೇ, ಏನಂತ ಹೇಳಿದರೆ ಎಲ್ಲವನ್ನ ನಮ್ಮ ಮನೆಯ ಒಳಗೆ ಮತ್ತು ನಮಗೆ ಕೈಗೆಟುಕುವ ದರದಲ್ಲಿ ಸಿಗುವಂಥ ವಿಷಯಗಳು, ಐಟಮ್ಸ್ ಆಗಿರ್ಬೋದು, ಅಥವಾ ಯಾವುದೇ ಹಣ್ಣು ಹಂಪಲಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ನಮಗೆ ಇದನ್ನು ಅನುಸರಿಸಲಿಕ್ಕೆ ಏನು ಕಷ್ಟ ಆಗಲಿಕ್ಕಿಲ್ಲ. ಇದನ್ನೆಲ್ಲ ನಮ್ಮ ಮಹಿಳೆಯರು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ನಾನು ಕೋರಿಕೊಳ್ಳುತ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದಿನ ಕಾರ್ಯಕ್ರಮಗಳಿಗೆಲ್ಲ ಅಂಗನವಾಡಿ ನಡೆಸುವಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಕೊಡುವಂಥದ್ದು ಒಂದು ಬಹುಮಾನ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಅದನ್ನು ತಿಳಿಸ್ಲಿಕ್ಕಿದ್ದಾರೆ ಲತಾ. ಪೌಷ್ಟಿಕ ಆಹಾರ ಸಪ್ತಾಹ 2018
ಈ ಕಾರ್ಯಕ್ರಮ ವಲಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದು ಆಹಾರ ತಂದವರೆಲ್ಲರೂ ಒಳ್ಳೆಯ ಉತ್ತಮವಾದ ಪೌಷ್ಟಿಕ ಆಹಾರವನ್ನೇ ಮಾಡಿಕೊಂಡು ಬಂದಿದ್ದೀರಾ, ಸಂತೋಷದ ವಿಷಯ. ಆದರೆ ಅದರಲ್ಲಿಯೂ ಉತ್ತಮವಾದ ಪೌಷ್ಟಿಕ ಆಹಾರಕ್ಕೆ ಬಹುಮಾನವನ್ನು ಕೊಡುವ ದಿಶೆಯಲ್ಲಿ 3ನೇ ಬಹುಮಾನವನ್ನು ನಿಸರ್ಗ ಸ್ತ್ರೀ ಶಕ್ತಿ ತೊಕ್ಕೋಟು ಇವರಿಗೆ ಲಭಿಸಿದೆ. ಅವರು ಬಾಣಂತಿ ಮದ್ದು, ನೆಲಗಡಲೆ, ಬಾಳೆಹಣ್ಣು, ಬೆಲ್ಲ ಇದರ ಜ್ಯೂಸ್ ಮಾಡಿ ತಂದಿದ್ದಾರೆ. ಅವರಿಗೆ 3ನೇ ಬಹುಮಾನ ಲಭಿಸಿರುತ್ತದೆ. ಎರಡನೇ ಬಹುಮಾನ ಮೇಲಂಗಡಿ. ಅವರು ಹೆಸರು ಬೇಳೆ, ಸೌತೆಕಾಯಿ, ಕೋಸಂಬರಿ ಅವರು ಕರಿ ಕಡಬು, ರಾಗಿ ಜೋಳ ರೊಟ್ಟಿ, ಬೇಳೆ ಪಲ್ಯ, ಕೋಸಂಬರಿ, ಕೊಬ್ಬರಿ ಚಟ್ನಿ ಇವರಿಗೆ ಪ್ರಥಮ ಬಹುಮಾನ ಲಭಿಸಿದೆ. ಇವರು ಕೂಡ ವೇದಿಕೆಗೆ ಬಂದು ಬಹುಮಾನವನ್ನು ಬೋರ್ಡ್ ಅವರಿಗೆ ನಾನು ಧನ್ಯವಾದಗಳನ್ನು. ಅದೇ ರೀತಿ ಸಮಾಧಾನಕರ ಬಹುಮಾನ ಬಂಡಿಪೊಟ್ಯ ಅಂಗನವಾಡಿ. ಅವರು ಬಾಣಂತಿ ಲೇಹ ಸ್ವೀಕರಿಸಬೇಕು. ಕೋಟೆಪುರ ಪುದೀನ ಜ್ಯೂಸ್, ಹೆಸರು ಬೇಳೆ ಸಲಾಡ್. ಇಂದಿರಾನಗರ ಮಿಶ್ರ ಸೊಪ್ಪಿನ ಪೋಡಿ. ಧರ್ಮನಗರ ಕ್ಯಾರೆಟ್ ಬೀಟ್ರೋಟ್ ಹಸಿ ಹಲ್ವಾ. ಚಪ್ಪಾಳೆಯೊಂದಿಗೆ ಸಹಕರಿಸಬೇಕು. ಕುಂಪಲ ಸೆಕೆಂಡ್ ಬೀಟ್ರೋಟ್ ಜ್ಯೂಸ್. 9 ಕೆರೆ ತರಕಾರಿ, ಬೇಳೆಕಾಳು, ಒಣಹಣ್ಣುಗಳ ಸಲಾಡ್. 9 ಕೆರೆ. ಸಾರಸ್ವತ ಕಾಲನಿ ಹೆಸರು ಕಾಳು ಸುಳ್ಳಿ. ಉಳ್ಳಾಲ ಫಸ್ಟ್ ಸ್ಟ್ರಾಬೆರಿ ಜ್ಯೂಸ್. ಉಳ್ಳಾಲ ಸೆಕೆಂಡ್ ಹೆಸರು ಕಾಳು ಮೊಳಕೆ ಬರಿಸಿದ ಪಲ್ಯ. ಮೊಗವೀರಪಟ್ಟಣ ಹೆಸರು ಕಾಳು ಜ್ಯೂಸ್. ಕುಂಪಲ ಫಸ್ಟ್ ಮೆಂತೆ, ಅಕ್ಕಿ, ಬೆಲ್ಲ ಸೇರಿಸಿಕೊಂಡು ಬಾಣಂತಿ ಮದ್ದು. ಕೆಸುವಿನ ದಂಟಿನ, ಹರಿವೆ ದಂಟಿನ ಸಾಂಬಾರು. ಇಷ್ಟು ಜನರಿಗೆ ಲಭಿಸಿದೆ. ಈ ಸಲದ ಉಳ್ಳಾಲ ನಗರದ 2018ನೇ ನಗರಸಭಾ ಚುನಾವಣೆಯಲ್ಲಿ ನನ್ನನ್ನು 2ನೇ ವಾರ್ಡ್ನ SDP ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿ ಅವರ ಗೆಲುವಿಗೆ ಕಾರಣರಾದ ನನ್ನನ್ನು SDP ಅಭ್ಯರ್ಥಿಗಳಿಂದ 2ನೇ ವಾರ್ಡ್ನ ಅಭ್ಯರ್ಥಿ ಕಣಕ್ಕಿಳಿಸಿದ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಹಾಗೂ ಈ ವಾರ್ಡಿನ ಜನತೆಗೆ ಸರ್ಕಾರದ ಎಲ್ಲ ಸೌಲಭ್ಯ ತಲುಪಿಸುವಲ್ಲಿ ನನ್ನಿಂದಾದ ಸಹಕಾರ ನೀಡಿ ನನ್ನ ಗೆಲುವಿಗೆ ಕಾರಣರಾದ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಸಲ ಪೌಷ್ಟಿಕ ಆಹಾರದ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಹಮ್ಮಿಕೊಂಡಿರುವ ಪೌಷ್ಟಿಕ ಆಹಾರ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. 2015 ನಗರಸಭೆಯಲ್ಲಿ ಚುನಾವಣೆಯಲ್ಲಿ 2ನೇ ಬಾರಿಗೆ ಆಯ್ಕೆಯಾಗಿದ್ದೇನೆ. SDP 12ನೇ ವಾರ್ಡ್ಗೆ ನಾನು ಎಲ್ಲ ಮತದಾರರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಹಮ್ಮಿಕೊಂಡಿರುವ ಪೌಷ್ಟಿಕ ಆಹಾರ ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ. कि जो भी अंडर न्यूट्रिशन अपौष्टिकते बहु जो भी अंडर वेट चिल्ड्रन होते हैं उन लोगों का वेट इंक्रीज करने के लिए बहुत ज़रूरी है और इसको बनाने के लिए आपको लगेगा ½ kg ಗೋಧಿ ಫ್ಲೋರ್, ಗೋಧಿ ಹಿಟ್ಟು, ½ kg ಕಡಲೆ ಹಿಟ್ಟು, then
700 ग्राम बेल्ला, हाफ kg डालडा एंड 100 ग्राम शेंगा नेलकड़ले। ठीक है, तो ये इंग्रेडिएंट्स इसके अंदर यूज होंगे। फर्स्ट ऑफ ऑल आपको क्या करना है, डालडा जो है उसको गर्म करना है। डालडा को गर्म करने के बाद उसके अंदर कडले हिट्टू उसको रोस्ट करना है। अच्छे से रोस्ट करने के बाद उसका फ्लेवर आने लगे आपको, तब उसी के अंदर आपको व्हीट फ्लोर जो गोदी हिट्टू है उसको ऐड करना है। फिर अच्छे से मिक्स करना है। मिक्स करने के बाद आपको उसके अंदर ऐड करना है बेल्ला। बेल्ला ऐड किया, बेल्ला ऐड करने के बाद इन लास्ट आपको ऐड करना है शेंगा। शेंगा को क्या करना है, सबसे पहले रोस्ट करना है। रोस्ट करने के बाद इसको थोड़ा पाउडर करना है। पाउडर करने से जो शेंगा है उसको अंदर अच्छे से मिक्स हो जाएगा। उसके बाद आपको क्या करना है, ये मिक्सचर को बहुत ही अच्छी तरह से मिक्स कर देना है। ये मिक्स हो जाएगा, उसके बाद आपको बड़ा सा ट्रे लेना है। ट्रे के अंदर पूरा मिक्सचर को अच्छे से फैला देना है और उसको अंदर लाइंस बना देनी है। ऐसे लाइन बनानी है और ऐसे लाइन बनानी है, हॉरिजॉन्टल एंड वर्टिकल। ठीक है, लाइंस बनाने के बाद आपको इसको थोड़ी देर ठंडा होना देना है। ठंडा हो जाएगा तो वो अच्छे से उसके पीस आ जाएंगे स्क्वायर टाइप। फिर ये जो बर्फी है वो आपकी रेडी है। और ये बर्फी स्पेशली जो भी 1 साल से ऊपर का बच्चा है उसका वेट बढ़ाने में और उसको अपना पोषण स्तर अच्छे से, अपना जो हेल्थ है, न्यूट्रिशन लेवल है पोषण का, वो मेंटेन करने के लिए बहुत ही ज़रूरी है। तो ऐसी अच्छी रेसिपीज को आप यूज कर सकते हो। दूसरी एक बहुत ही अच्छी रेसिपी मैं आपको बताता हूँ जो आपको बहुत काम आएगी। आप सब लोगों को मंडक्की मालूम है? मंडक्की, यस और नो? मंडक्की मालूम है? यस। ऐसे ऐसे करो, है ना? हाँ, तो आपको क्या करना है, 100 ग्राम मंडक्की लेनी है। ठीक है, उसके बाद आपको लेनी है 100 ग्राम शक्कर पाउडर। ठीक है, उसके बाद आपको क्या करना है, 50 ग्राम शेंगा नेलकड़ले और आपको लेना है 30 ग्राम 30 ग्राम आपको लेना है उरी कडले। उरी कडले पता है ना सबको? ठीक है, फिर क्या करेंगे, मंडक्की जो है उसका पाउडर कर देना है। शक्कर पाउडर है, उसके बाद आपको क्या करना है, जो शेंगा है उसको रोस्ट करने के बाद उसका पाउडर कर देना है। इन लास्ट उरी कडले उसका भी पाउडर करना है। अब आपके पास 4 पाउडर है, मंडक्की पाउडर, शक्कर पाउडर, नेलकड़ले पाउडर और उरी कडले पाउडर। ठीक है, तो ये चारों जो पाउडर है उसको अच्छे से मिक्स करने के बाद एक स्टील का डब्बा लेके उस डब्बे के अंदर उसको रख देना है डाल के। ठीक है, वो आपका जो भी स्टील का या कांच का कंटेनर है वो मॉइस्चर फ्री होना चाहिए और अच्छे से उसके अंदर मिक्स कर सके ऐसा होना चाहिए। उसके बाद आपको क्या करना है, ये मिक्सचर को यूज कैसे करेंगे, तो यूज करने के लिए आपको बहुत ही सिंपल है, 1 कप मिल्क लेना है। 1 कप मिल्क लेने के बाद आपको उसके अंदर 1 कप मिल्क लेना है। मिल्क लेने के बाद क्या करना है आपको कि उसके अंदर 2 से 4 स्पून 2 to 4 2 से 4 स्पून ये जो मंडक्की का मिक्सचर है उसको ऐड करना है। ठीक है, फिर अच्छे से मिक्स करके ये जो मिक्सचर है वो आप बच्चे को बाय स्पून से खिला सकते हो। और ऐसा कैसे होगा कि जो भी 6 मंथ का बच्चा है, क्योंकि स्पेशली जब भी बच्चा 6 मंथ का हो जाता है, 6 मंथ का, उसके बाद हम उसको ऊपर से पूरक आहार देना शुरू करते हैं। तो ये जो पूरक आहार है उसके अंदर ये मंडक्की का मिक्सचर और मिल्क
स्मैश करने के बाद आप उसके अंदर 2 स्पून जितना ये मंडकी का मिक्सचर ऐड करना है और 1 स्पून तुप्पा वो ऐड करना है। अच्छे से मिक्स करने के बाद स्मैश किया हुआ बनाना मंडकी मिक्सचर और 1 स्पून तुप्पा, इसको अच्छे से मिक्स करके आप बच्चे को खाने में दे सकते हो। बनाना के अंदर पौष्टिक तत्व बहुत अच्छे होते हैं जिसको हम लोग माइक्रोन्यूट्रिएंट बोलते हैं। माइक्रोन्यूट्रिएंट बोले तो जो कि कैल्शियम है, फॉस्फोरस, जिंक, ये सब चीज़ें जो भी है वो बनाना के अंदर मिलती है। ठीक है, मंडकी मिक्सचर के अंदर जो मंडकी है स्पेशली वो विटामिन बी का बहुत ही अच्छा सोर्स है। तो मंडकी में से विटामिन बी बहुत अच्छा मिलेगा, उसके बाद आयरन मिलेगा। ठीक है, और शक्कर में से हमको क्या मिलेगी? ऊर्जा, एनर्जी। शेंगा में से क्या मिलेगा? फैटी एसिड, जो हमारी बॉडी के ऑर्गन जो होते हैं इनसाइड जो ऑर्गन है उसका डेवलपमेंट करने के लिए, विकास करने के लिए बहुत ही ज़रूरी है। ठीक है, और जो उरी कटले जो है वो प्रोटीन का बहुत ही अच्छा सोर्स है। तो आप ये सब मंडकी मिक्सचर को अलग अलग चीज़ों के साथ खाने में ऐड करके दे सकते हो। उसके बाद देते हैं आप गंजी चटनी बनाते हो सब। तो गंजी चटनी के अंदर राइस का जो पानी रहता है लास्ट में, वो जो पानी लेना है उसके अंदर मंडकी का मिक्सचर ऐड करना है। अच्छे से मिक्स करो, उसके अंदर 1 स्पून जितना तुप्पा ऐड करो और उसके अंदर थोड़ा सा शुगर ऐड कर दो, या जो भी ऐड करना, बहुत ही इलायची पाउडर भी ऐड कर सकते हो। इस तरह से पायसा स्टाइल का बहुत ही अच्छा बन जाएगा, जो कि बच्चे की गंजी का जो भी पानी लास्ट में बचता है वो विटामिन डी का बहुत ही अच्छा सोर्स है। विटामिन B1, विटामिन B2, विटामिन B3, इन सब का बहुत ही अच्छा सोर्स है। और ये विटामिन बी जो है उसकी कमी से क्या होता है? तो सबसे पहले कॉन्स्टिपेशन मतलब सुबह जब भी आप जाओगे तो आपका पेट अच्छे से साफ नहीं होगा, दैट इज कॉन्स्टिपेशन। ठीक है, तो ये सब चीज़ें किससे होती है? तो जब भी हमारे शरीर में विटामिन डी की कमी होती है तब। तो उसके लिए बहुत ही ज़रूरी है कि हम लोग अच्छे से खाना खाएं, बाहर का खाना नहीं खाना है। और छोटा बच्चा, उसको हम लोगों को बहुत ही अच्छी तरह से फूड का स्टार्ट करना है। किसी ने इधर शेक बनाया था मिक्स करके, उसके अंदर शेंगा का, बनाना का, मिल्क का, ये सब करके शेक बनाया था। ऐसा शेक भी हम छोटा बच्चा जो भी 6 मंथ का है उसको दे सकते हैं, क्योंकि वो बनाना फिर शेंगा और मिल्क इट इज़ वेरी न्यूट्रिशियस, इसका पौष्टिक लेवल बहुत ही अच्छा होता है। तो आप इसके साथ में दे सकते हो। और अभी आपके सामने जो डेमोन्स्ट्रेशन चल रहा है वो आप सब देख सकते हो कि सबसे पहले क्या किया है इसने? डालडा को गर्म किया। उसको कन्नड़ा में क्या बोलते हो? बिसी माड़ी डालडा, ऐसे बोलते हो? हाँ, तो क्या करना है? डालडा को बिसी गर्म करना है। वो गर्म हो जाएगा, फिर उसके अंदर कटले को ऐड करेंगे। फिर इसका क्या है, मैं आपके पास एक पीस टेस्ट करने के लिए भेजूंगा। तो टेस्ट करने के बाद आप मुझे बताना कि आपको कैसा लगा वो, ठीक है ना? टेस्टी लगा कि नहीं लगा। आप डालडा की जगह आप तुप्पा यूज कर सकते हो। तुप्पा यूज करोगे तो बहुत ही अच्छा टेस्ट आएगा, क्योंकि हम लोग तुप्पा यूज नहीं कर सकते। तुप्पा यूज करेंगे तो बजट बहुत आगे बढ़ जाएगा और उतना पैसा नहीं है हमारे पास, है ना? तो गवर्नमेंट इतना पैसा नहीं देती है तुप्पा यूज करने का, तो हमको डालडा से ही काम चलाना पड़ता है। तो डालडा यूज करके आप देख सकते हो। और उसके अंदर आप कोकोनट पाउडर, वैल्यू एडिशन, तो कोकोनट पाउडर ऐड कर सकते हो। उसके बाद आप उसके अंदर कैश्यू, काजू जो है उसको रोस्ट करके उसका पाउडर होता है वो भी ऐड कर सकते हो। फिर उसके बाद आप उसके अंदर थोड़ा सा क्या बोलते हैं, इलायची पाउडर ऐड करोगे तो उससे फ्लेवर अच्छा आएगा इसका। तो ये सब चीज़ें हैं जो